ಚರಿತ್ರೆ. ನಮಸ್ಕಾರ, ತುಳುನಾಡ ಚರಿತ್ರೆ. ಇವತ್ತಿನ ಮಾತುಕತೆಯಲ್ಲಿ ನಾವು 1837ರಲ್ಲಿ, ಅವತ್ತು ದಕ್ಷಿಣ ಕನ್ನಡ ಅಂತ ಇರಲಿಲ್ಲ, ಅವತ್ತು ಕೆನರಾ ಮತ್ತು ಕೊಡಗಿನಲ್ಲಿ ನಡೆದಂಥ ಹೋರಾಟದ ಬಗ್ಗೆ, ಸಶಸ್ತ್ರ ಹೋರಾಟದ ಬಗ್ಗೆ, 1837ರ ಸಂದರ್ಭದಲ್ಲಿ ನಡೆದಂಥ ಹೋರಾಟದ ಚಾರಿತ್ರಿಕ ಹೆಜ್ಜೆಗಳ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಆವತ್ತಿನ ಹೋರಾಟ ಮತ್ತು ಆ ಹೋರಾಟಕ್ಕೆ ಯಾವ ರೀತಿ ರೂಪುಗೊಂಡಿತ್ತು, ಆ ಹೋರಾಟಕ್ಕಿಂತ ಮೊದಲಿನ ಸನ್ನಿವೇಶ ಹೇಗಿತ್ತು, ಮತ್ತು ಹೋರಾಟದಲ್ಲಿ ಜನಸಮೂಹದ ಭಾಗಿದಾರಿಕೆ ಮತ್ತು ನೇರವಾಗಿದು ಬ್ರಿಟಿಷರ ವಿರುದ್ಧ ನಡೆದಂಥ ಹೋರಾಟ, ಈ ಹಿನ್ನೆಲೆಯಲ್ಲಿ ಮತ್ತು ಭಾರಿ ಮುಖ್ಯವಾಗಿ 1837ರ ಹೋರಾಟವನ್ನೋದು ಕೇವಲ ರೈತರ ಹೋರಾಟ, ರೈತ ದಂಗೆ ಅನ್ನುವಂಥ ಒಂದು ಪರಿಕಲ್ಪನೆ ನಮ್ಮಲ್ಲಿ ಇವತ್ತಿಗೆ ಕೂಡ ಇದೆ. ಅದನ್ನು ಸ್ವಲ್ಪ ಭಿನ್ನವಾಗಿ ಅಂತ ಹೇಳಿದ್ರೆ ಚಾರಿತ್ರಿಕ ನೆಲೆಯಲ್ಲಿ ಅದನ್ನು ಅಧ್ಯಯನ ಮಾಡಿದವರು ಇವತ್ತು ಮಾತಾಡ್ತಾ ಇದ್ದಾರೆ ನಮ್ಮ ಈ ಒಂದು ಮಾತುಕತೆಯಲ್ಲಿ. ಇವತ್ತಿನ ಮಾತುಕತೆಯಲ್ಲಿ ವಿದ್ಯಾಧರ ಕುಡೆಕಲ್ಲು ಮತ್ತು A.K. ಹಿಮಕರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ನಾನು ಇಬ್ಬರನ್ನು ಕೂಡ ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಸರ್. ನಮಸ್ಕಾರ. ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಚಾರಿತ್ರಿಕ ಹಿನ್ನೆಲೆಯಲ್ಲಿ 1837ರ ಕೆನರಾ ಕೊಡಗು ರೈತರ ಹೋರಾಟ ಅಥವಾ ಕೆನರಾ ಕೊಡಗು ರೈತ ಬಂಡಾಯ ಅಂತ ನಾವು ಇಷ್ಟು ತನಕ ಹೇಳ್ತಾ ಇದ್ದಂಥ ಹೋರಾಟದ ಬಗ್ಗೆ ಅನೇಕ ಕೃತಿಗಳು ಬಂದಿದೆ, ಅನೇಕ ಲೇಖನಗಳು ಬಂದಿದೆ, ಪುಸ್ತಕಗಳು ಬಂದಿವೆ. ಬಟ್ ವಿದ್ಯಾಧರ ಕುಡೆಕಲ್ ಅವರು ಕಳೆದ ವರ್ಷ ಅಮರಸುಳ್ಯ 1837 ಅನ್ನೋದೊಂದು ಕೃತಿಯನ್ನು ಪ್ರಕಟ ಮಾಡ್ತಾರೆ. ಆ ಕೃತಿಯಲ್ಲಿ ಭಾರಿ ಸ್ಪಷ್ಟವಾಗಿ ಅವರ ಟ್ಯಾಗ್ಲೈನ್ ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧದ ಸಶಸ್ತ್ರ ಹೋರಾಟ ಅನ್ನೋದನ್ನು ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಈ ಕೃತಿಯನ್ನು ಎಲ್ಲ ಪುಸ್ತಕದ ಅಂಗಡಿಗಳಲ್ಲಿ ಲಭ್ಯ ಇದೆ, ಖಂಡಿತವಾಗಿ ತಗೊಂಡು ಓದಬೇಕು. ಯಾಕಂತ ಹೇಳಿದ್ರೆ ನಾನು ಹೇಳಿದಾಗೆ ಇಡೀ ಚಾರಿತ್ರಿಕ ಉಲ್ಲೇಖಗಳಿರುವಂಥ ಕೃತಿ ಇದು. ಅಷ್ಟು ಅದ್ಭುತವಾದಂಥ ಅಧ್ಯಯನ ಮಾಡಿ ಈ ಕೃತಿಯನ್ನು ಅವರು ತಂದಿದ್ದಾರೆ. ಬೇರೆ ಕಡೆ ಸುತ್ತಾಡಿ, ಆಮೇಲೆ ತಮಿಳುನಾಡಿನಲ್ಲಿ ಹೋಗಿ ಅರ್ಕೈಸ್ಗೆ ಹೋಗಿ ಅಲ್ಲಿಂದ ಕೂಡ ಎಲ್ಲ ದಾಖಲೆಗಳು, ಯಾಕಂದರೆ ಅವತ್ತಿನ ಹೋರಾಟದಲ್ಲಿ ಭಾಗಿಯಾದಂಥವರ, ಜೈಲು ಶಿಕ್ಷೆ ಅನುಭವಿಸಿದವರ ಹೆಸರುಗಳ ಪಟ್ಟಿಯೆಲ್ಲ ಈ ಕೃತಿಯಲ್ಲಿದೆ. ನಾನು ವಿದ್ಯಾಧರ್ ಸರ್ ಅವರು ವೃತ್ತಿಯಲ್ಲಿ ವಕೀಲರು ಮತ್ತು ಕಥೆಗಾರರು, ಲೇಖಕರು, ಸಾಹಿತಿಗಳು. 1993ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ವಕೀಲರಾಗಿ ಮಡಿಕೇರಿ ಕೋರ್ಟ್ನಲ್ಲಿ ಅವರು ಪೋಕ್ಸೋ ಕಾಯ್ದೆಯ ವಿಶೇಷ ಅಭಿಯೋಜಕರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಹಿಮಕರ್ ಸರ್ ಅವರು JNU ಅಲ್ಲಿ ಅವರ MPhil ಥೀಸಿಸ್ನ ನಡೆದಿತ್ತು. 18th ಸೆಂಚುರಿಯಲ್ಲಿ, 18ನೇ ಶತಮಾನದಲ್ಲಿ ಈ ಕರಾವಳಿ ಭಾಗದ ಕೃಷಿಕರ ತಂತ್ರಜ್ಞಾನ ಏನಿತ್ತು ಅನ್ನೋ ಬಗ್ಗೆ ಅವರು ಅಧ್ಯಯನ ಮಾಡಿದವರು. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸುಳ್ಯ ಘಟಕದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಅರೆಭಾಷೆ ಅಕಾಡೆಮಿಯ ಮಾಜಿ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಸುಳ್ಯ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನವಸಾಕ್ಷರರ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿದವರು. ವಿಭಿನ್ನ ನೆಲೆಯಲ್ಲಿ. ಸರ್, ವಿದ್ಯಾಧರ್ ಸರ್, ನಾನು 2-3 ಬಾರಿ ಉಲ್ಲೇಖ ಮಾಡಿದೆ, ಇದು 1837ರ ಹೋರಾಟ. ಅದು ಕೇವಲ ರೈತ ಬಂಡಾಯ, ರೈತರು ಮಾತ್ರ ಭಾಗವಹಿಸಿದ, ಅಥವಾ ರೈತರು ಕೃಷಿ ಕಂದಾಯಕ್ಕೆ ಏನು ಜಾಸ್ತಿ ಆಯಿತು ಅವತ್ತಿನ ಕಾಲದಲ್ಲಿ, ಅದಕ್ಕೆ ಆ ಸಲುವಾಗಿ ಮಾಡಿದ ಹೋರಾಟ ಅಂತ ಅನೇಕ ಬರಹಗಾರರು, ಅಧ್ಯಯನಗಾರರು ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಸಾಕಷ್ಟು ರೆಫರೆನ್ಸ್ಗಳನ್ನು ಕೂಡ ಕೊಡ್ತಾರೆ. ಈಗ ನೀವು ಇದು ಬ್ರಿಟಿಷರ ವಿರುದ್ಧದ ನೇರವಾದಂಥ ಹೋರಾಟ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದೀರಿ. ಯಾವ ಕಾರಣಕ್ಕೆ ಇದು ಕೇವಲ ರೈತ ಬಂಡಾಯ ಅಲ್ಲ? ಈ ಹೋರಾಟ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಅದರ ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ. ಹಾಗಾಗಿ ಅಧ್ಯಯನದ ಮುಖಾಂತರ ಅದು ನಾನು ಕಂಡುಕೊಂಡಂಥ ಸತ್ಯ. ಇದು ಕೇವಲ ರೈತ ದಂಗೆ ಅಲ್ಲ, ರೈತ ಬಂಡಾಯ ಅಲ್ಲ, ಆದರೆ ನಮ್ಮ ಭಾಗದ ರೈತರು ಮಾಡಿದ ಹೋರಾಟ. ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ, ಈಗಿನ ಉಡುಪಿಯ ಜಿಲ್ಲೆಯ ಕೆಲವು ಭಾಗ, ಈಗಿನ ಕಾಸರಗೋಡು ಜಿಲ್ಲೆಯ ಸ್ವಲ್ಪ ಭಾಗ, ತುಂಬ ಭಾಗ ಮತ್ತು ಕೊಡಗಿನ ಸ್ವಲ್ಪ ಭಾಗ, ಇಲ್ಲಿಯ ರೈತರು ಸೇರಿ ಮಾಡಿದ ಹೋರಾಟ. ಹೌದು, ಆದರೆ ಅದು ರೈತ ದಂಗೆ ಅಂತ ಹೇಳಿದ್ರೆ ಏನಾಗ್ತದೆ, ಅರ್ಥ ಕೊಡ್ತೇವೆ ಅಂತ ಹೇಳಿದ್ರೆ, ರೈತರು ಅಸಹನೆಯಿಂದ ಮಾಡಿದ ಅಸಹನೆಯ ಅಭಿವ್ಯಕ್ತಿ ರೈತರದ್ದು. ಟ್ಯಾಕ್ಸ್ ವಿಚಾರಕ್ಕಿರ್ಬೋದು. ತುಂಬ ನಮ್ಮ ಇತಿಹಾಸಕಾರರು ಏನು ಹೇಳಿದ್ದಾರೆ ಇಲ್ಲಿವರೆಗೆ ಅಂತ ಹೇಳಿದರೆ, ಅದು ಉಪ್ಪು ಮತ್ತು ಹೊಗೆ ಸೊಪ್ಪಿನ ಕಂದಾಯ ಹಾಕಿ ನಮ್ಮ ರೈತರಿಗೆ ಸಂಕಷ್ಟ ಆಯಿತು. ಹಾಗಾಗಿ ನಮ್ಮ ಬೆಳೆಗಾರರು
ತಮ್ಮ ಪ್ರತಿರೋಧವನ್ನು ಈ ಹೋರಾಟದ ಮುಖಾಂತರ ತೋರಿಸ್ಕೊಂಡ್ರು ಅಂತ ಹೇಳೋದು ತುಂಬ ಪ್ರಚಲಿತದಲ್ಲಿರುವಂಥ ಒಂದು ವಾದ. ಹೌದು, ಎಸ್. ಯಾಕೆ ಈ ವಾದ ಅದಷ್ಟಕ್ಕೆ ಮಾತ್ರ ಅಲ್ಲ, ಅದರ ಆಚೆಗೆ ನಿಮ್ಮ ಅಭಿಪ್ರಾಯ ಅಂತ ನೀವು ಹೇಳುವಂಥದ್ದು ಯಾಕೆ ಅಂತ? ಮೊದಲಿಗೆ ಟ್ಯಾಕ್ಸ್ ಇಂಪೋಸ್ ಮಾಡಿದ್ದೆ ಅಥವಾ ಈ ಎರಡು ಉಪ್ಪು ಮತ್ತು ಹೊಗೆ ಸೊಪ್ಪಿನ ಮೇಲೆ ಮೊನೋಪಲಿ ತಂದಿದೆ 1807ರಲ್ಲಿ. 1807ರಲ್ಲಿ. ಇದು 30 ವರ್ಷ ಕಳೆದ ನಂತರ ನಡೆದಂಥ ಘಟನೆ ಇದು. ಹಾಗಾಗಿ ಅದು ತತ್ಕ್ಷಣಕ್ಕೆ ಟ್ಯಾಲಿ ಆಗುದಿಲ್ಲ ಅಂತ ನೀವು ಹೇಳೋದಿಲ್ಲ. ಕಂದಾಯ ಜಾಸ್ತಿ ಆಯಿತು, ನಮಗೆ ಗೇಣಿ ಕೊಡಲಿಕ್ಕೆ ಆಗೋದಿಲ್ಲ ಜಮೀನ್ದಾರರಿಗೆ, ಅಥವಾ ಜಮೀನ್ದಾರರು ಸಹ ನಮ್ಮ ಕೃಷಿ ಭೂಮಿಯಲ್ಲಿ ನಮಗೆ ಸಾಕಷ್ಟು ಉತ್ಪತ್ತಿ ಬರೋದಿಲ್ಲ, ನಮ್ಮ ಬೆಳೆ ಹಾನಿ ಆಯಿತು, ಮಳೆ ಕಡಿಮೆ ಆಯಿತು, ಬರಗಾಲ ಬಂತು, ಮತ್ತು ಕ್ರಿಮಿಕೀಟಗಳ ಕಾಟದಿಂದ ನಮ್ಮ ಬೆಳೆ ನಾಶ ಆಯಿತು ಅಂತ ಹೇಳೋ ಎಲ್ಲ ಈ ಹಿನ್ನೆಲೆಯಲ್ಲಿ 1811ರಲ್ಲಿ ಒಂದು ಹೋರಾಟ ನಡೆದಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ 1811ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವತ್ತೊಂದು ಹೋರಾಟ, ರೈತರ ಪ್ರಥಮ ಹೋರಾಟ. ಆದರೆ ಅದರ ಅರ್ಥ ಬ್ರಿಟಿಷರ ವಿರುದ್ಧ ಅದಕ್ಕಿಂತ ಹಿಂದೆ ಹೋರಾಟ ನಡೆದಿಲ್ಲ ಅಂತಲ್ಲ. 1799ರಲ್ಲಿ ಟಿಪ್ಪು ಸತ್ತ ನಂತರ ಟಿಪ್ಪುನ ಕಾಲದಲ್ಲಿ ಟಿಪ್ಪುಗೆ ಹೆದರಿ ಹೋಗಿ ಕೇರಳದಲ್ಲಿ ಅಡಗಿಕೊಂಡಿದ್ದ ಒಬ್ಬ ವಿಟ್ಲದ ರಾಜ, ವಿಟ್ಲ ರಾಜಮನೆತನದ ನರಸಿಂಹ ದೊಂಬ ಹೆಗಡೆ ಅಂತ, ಅವನು ವಾಪಸ್ ಬಂದ. ಅವನೇನು ತಿಳ್ಕೊಂಡ, ತನಗೆ ತನ್ನ ಜಾಗವನ್ನು ನನಗೆ ವಾಪಸ್ ಕೊಡ್ಬೋದು ಅಂತೇಳಿ ಬ್ರಿಟಿಷರು ಕೊಡ್ಬೋದು ಅಂತ, ಯಾಕೆಂದರೆ ಬ್ರಿಟಿಷರಿಗೆ ಅವನು ಬೆಂಬಲ ಕೊಟ್ಟಿದ್ದ ಟಿಪ್ಪುವಿನ ವಿರುದ್ಧ ಅಂತ, ನನಗೆ ನಾನು ವಾಪಸ್ ಕೊಡ್ಬೋದು ಅಂತ ಅವನು ತಿಳ್ಕೊಂಡಿದ್ದ. ಆದರೆ ಅದು ಹಾಗಾಗಲಿಲ್ಲ, ಅವನಿಗೆ ಅವನು ಕೊಡಲಿಲ್ಲ. ಅವನಿಗೆ ಯಾವುದೋ ಒಂದು ರಾಜಧನವನ್ನು ಮಾತ್ರ ಫಿಕ್ಸ್ ಮಾಡಿದರು. ಆಗ ಇಮಿಡಿಯೇಟ್ ಅವನು ಅದರ ವಿರುದ್ಧ ಪ್ರತಿರೋಧ ಮಾಡ್ದ. ಅವನಿಗೊಂದು ಮೆಹತಾಬ್ ಖಾನ್ ಅಂತ, ಅಡೂರು ಅಂತ ಹೇಳೋ ಪ್ರದೇಶದಿಂದ ಮೆಹತಾಬ್ ಖಾನ್ ಅಂತ ಬಂದ. ಅವನು ತನ್ನನ್ನು ತಾನು ಟಿಪ್ಪುವಿನ ಮಗ ಫತೇ ಹೈದರ್ ಅಂತ ಹೇಳ್ಕೊಂಡ. ಅಡೂರು ಕಾಸರಗೋಡಿನ ಅಡೂರು. ಇವರೆಲ್ಲ ಸೇರಿ ಹೋರಾಟ ಮಾಡಿ ಉಪ್ಪಿನಂಗಡಿಯನ್ನು ಹಿಡ್ಕೊಂಡ್ರು, ಈ ಕಡಬವನ್ನು ಹಿಡ್ಕೊಂಡ್ರು, ಇದ್ರ ಹತ್ರ ಮಂಜರಾಬಾದ್ ಕೋಟೆವರೆಗೆ ಹೋದರು. ಇವರಿಗೆ ಈ ಸಕಲೇಶ್ಪುರ ಕಡೆಯಿಂದ ವೆಂಕಟಾದ್ರಿ ನಾಯಕ ಅಂತ, ಐಗೂರಿನ ವೆಂಕಟಾದ್ರಿ ನಾಯಕ, ಅವನು ಸಹ ಬೆಂಬಲ ಕೊಟ್ಟ. ಈಗೆಲ್ಲ ಬೇರೆ ಬೇರೆ ಸ್ತರದಲ್ಲಿ ಹೋರಾಟಗಳು ನಡೆದು ಅದು ಬ್ರಿಟಿಷರ ವಿರುದ್ಧ ನಡೆದಂಥ ಪ್ರಾಥಮಿಕ ಪ್ರತಿರೋಧ ಅದು. ಅದನ್ನ ಈ ಬ್ರಿಟಿಷರು ಹೊರಗಿನವರು ನಿಜ, ಆದರೆ ಪ್ಯಾನ್ ಇಂಡಿಯನ್ ಕಲ್ಪನೆ ಇತ್ತು ಅಂತ ಅದ್ರ ಬಗ್ಗೆ ಚರ್ಚೆ ಬೇರೆ ಇರುತ್ತೆ. ಹಾಗಾಗಿ ಇವ್ರದ್ದು ತಮಗೆ ತಮ್ಮ ಸಂಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳುವ ಕಾರಣಕ್ಕಾಗಿ ನಡೆಸಿದಂಥ ಹೋರಾಟಗಳಿದು. ಕೇವಲ ಇಲ್ಲಿ ಕಂದಾಯ, ರೈತ ಕಂದಾಯ, ಕೃಷಿ ಕಂದಾಯ ಒಂದೇ ವಿಷಯ ಅಲ್ಲ. 1811ರಲ್ಲಿ ನಡೆದಿದ್ದು ರೈತರು ನಡೆಸಿದ್ದು ಅದು ರೈತರ ಹೋರಾಟ. ಅಂದರೆ ಅದು ಶಾಂತಿಯುತವಾದ ಪ್ರತಿರೋಧ, ಅಸಹಕಾರ ಚಳವಳಿ ಅಂತ ಹೇಳ್ಬೋದು. 1811ರಲ್ಲಿ ಕರ ನಿರಾಕರಣೆ ಇತ್ತು ಅದರಲ್ಲಿ. ಅದು ಆಮೇಲೆ ಅದನ್ನು ಅವರು ರೈತರನ್ನು ಶಾಂತಿಪಡಿಸಿದರು ಬ್ರಿಟಿಷರು. ಅವರು ರೈತ ಪರವಾದ ಕೆಲವು ಕಾನೂನುಗಳನ್ನು ತಂದು ಆ ಹೋರಾಟವನ್ನು ತಡೆ ಹಿಡಿದ್ರು. ಅದಾದಮೇಲೆ 1831ರಲ್ಲಿ ನಗರ ಬಂಡಾಯ ನಡೀತು. ಅದು ನಗರ ಬಂಡಾಯ ಅದು ನಗರ ಪ್ರಾಂತ ಶಿವಮೊಗ್ಗದಲ್ಲಿ. ಅಲ್ಲಿ ಅದು ಸಹ ಟ್ಯಾಕ್ಸ್ಗೆ ಸಂಬಂಧಪಟ್ಟಾಗಿ ನಡೆದಾಗ ಘಟನೆ. ಅಲ್ಲಿ ಸಹ ಬೆಳೆ ಹಾನಿ ಎಲ್ಲ ಆಯಿತು. ಟ್ಯಾಕ್ಸ್ ಕನ್ಸೆಷನಿಗೆ ಕೇಳಿದ್ರು. ಆದರೆ ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಅವರ ಮೈಸೂರು ಆಳ್ವಿಕೆ ಅಲ್ಲಿತ್ತು. ಅವರ ಹೆಸರಿನಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಇದ್ದು ರೆಸಿಡೆಂಟ್ ಆಗಿ ಬಂದಿರಲಿಲ್ಲ ಅಂತ ಕಾಣ್ತದೆ. ಆದರೆ ಬ್ರಿಟಿಷರ ಬೆಂಬಲದೊಂದಿಗೆ ಅವನು ಆಳ್ವಿಕೆ ನಡೆಸ್ತಾ ಇದ್ದ. ಈ ಟ್ಯಾಕ್ಸ್ ಕಲೆಕ್ಷನ್ಗೆ ಬಂದಾಗ ಅಲ್ಲಿನ ಟ್ಯಾಕ್ಸ್ ಕಲೆಕ್ಟರ್ ಕೃಷ್ಣರಾವ್ ಅಂತಿದ್ದ ಒಬ್ಬ. ಅವನೇನು ಹೇಳ್ದ, ನೀವು ಇಲ್ಲ ಈ ಸರ್ತಿ ನಿಮಗೆ ಕನ್ಸೆಷನ್ ಕೊಡ್ತೇನೆ ಅಂತೇಳಿ ಅವನು ಸ್ವಲ್ಪ ಲಂಚ ತಗೊಂಡು ಇವರಿಗೆಲ್ಲ ಟ್ಯಾಕ್ಸ್ ಕನ್ಸೆಷನ್, ರೆವಿನ್ಯೂ ಅಸೆಸ್ಮೆಂಟ್ ಕನ್ಸೆಷನ್ ಕೊಟ್ಟ. ಆದರೆ ಲಂಚ ಪ್ರಖರವಾಗಿತ್ತು. ದಿವಾನ್ ಪೂರ್ಣಯ್ಯನ ಲಂಚದ ಬಗ್ಗೆ ಇನ್ನೊಂದು ಎಪಿಸೋಡ್ ಇದೆ, ಅದು ಇನ್ನೊಂದು ದಿವಸ ಮಾತಾಡುವ. ಆಮೇಲೆ ಇದು ಈ ವಿಷಯ ಇದು ಬ್ರಿಟಿಷರಿಗೆ ಗೊತ್ತಾಯಿತು. ಯಾವುದು ಇಲ್ಲಿ ಲಂಚ ತಗೊಂಡು ಇವನು ಆ ಥರ ಮಾಡ್ತಾ ಇದ್ದಾನೆ. ಅವ್ರು ಏನು ಮಾಡಿದ್ರು, ಇಲ್ಲಿನ ಆಡಳಿತಾಧಿಕಾರಿಯನ್ನು ಬದಲಾಯಿಸಿದ್ರು. ಇವನ ಈ ಕೃಷ್ಣರಾವನ ಹುದ್ದೆಯಿಂದ ತೆಗೆದುಹಾಕಿದ್ರು. ರೆವಿನ್ಯೂ ಮುಖ್ಯಸ್ಥ ಆಗಿದ್ದವನು. ರೈತರಿಗೆ ಸಂಕಷ್ಟ ಶುರುವಾಯಿತು. ಯಾಕೆಂದರೆ ಫೋರ್ಸಿಬಲಿ ಮತ್ತೆ ಇವ್ರನ್ನ ಕಂದಾಯ ವಸೂಲಾತಿಗೆ ಶುರು ಮಾಡಿದ್ರು. ಒಂದು ಕಡೆ ಲಂಚ ಕೊಟ್ಟಾಯಿತು, ಇನ್ನು ಕಾನೂನುಬದ್ಧವಾಗಿ ಎಷ್ಟು ದುಡ್ಡು ಕೊಡಬೇಕು ಅಷ್ಟು ಕೊಡಬೇಕು. ಆಗ 1.5 ಪಟ್ಟು ಅವರಿಗೆ ಲಾಸ್ ಆಯಿತು. ಹಾಗೆ ಜನ ಅಸಹನೆಯನ್ನು ವ್ಯಕ್ತಪಡಿಸಿದ್ರು. ಬೂದಿ ಬಸಪ್ಪ ಅಂತ ಹೇಳೋನು ತಾನು ಇಕ್ಕೇರಿ ಸಂಸ್ಥಾನದ ನಾನು ಉತ್ತರಾಧಿಕಾರಿ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡ. ಅವನ ಹೆಸರು ಸಾದರಮಲ್ಲ ಅಂತ ಆಮೇಲೆ ಇತಿಹಾಸದಲ್ಲಿ ಗೊತ್ತಾಗ್ತದೆ.
ಒಬ್ಬ ಸಾಮಾನ್ಯ ರೈತ ಆತ. ಆದರೆ ಅವನು ಹೋರಾಟವನ್ನು ಮಾಡ್ತಾನೆ. ಅವನಿಗೆ ನಿಜವಾಗಿ ಇದು ಕೆಳದಿ ಸಂಸ್ಥಾನದ ಬೆಂಬಲವೂ ಸಹ ಸಿಕ್ತು. ಆಮೇಲೆ ಅದು ದೊಡ್ಡದಾಗಿ ವ್ಯಾಪಿಸ್ತು. ತರೀಕೆರೆಯ ಪಾಳೆಗಾರ ಸರ್ಜಪ್ಪ ನಾಯಕ ಅಂತ ಅವನು ದೊಡ್ಡ ಜನನಾಯಕ. ಅವನ ಬಗ್ಗೆ ಎಷ್ಟು ಲಾವಣಿಗಳು ಹಾಡುಗಳೆಲ್ಲವೇ ಅವರೆಲ್ಲ ಸೇರಿಕೊಂಡ್ರು. ಇದು ಶಿವಮೊಗ್ಗ, ಹಾಸನ, ತರೀಕೆರೆ, ಚಿತ್ರದುರ್ಗ, ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದವರೆಗೆ ಈ ಹೋರಾಟ 1.5 ವರ್ಷದವರೆಗೆ ಇದು ಹೋರಾಟ ನಡೆಯಿತು. ಮತ್ತು ಬೇರೆ ಬೇರೆ ಕಡೆಯಲ್ಲಿ ಇವರು ಬ್ರಿಟಿಷರು ತಮ್ಮ ಸೈನ್ಯವನ್ನು ವೃದ್ಧಿಸ್ಕೊಂಡ್ರು. ಬೇರೆ ರಾಜತಾಂತ್ರಿಕ ಕಾರಣಗಳಿಂದ ಎಲ್ಲ ಆಗಿ ಕೆಲವು ಇವರಿಗೆ ಸೋಲೆಲ್ಲ ಆಯಿತು. ಹಾಗಾಗಿ ಅದು ನಡೆದಂಥ ಹೋರಾಟ ನಗರ ರೈತ ಹೋರಾಟ. ಕರ್ನಾಟಕದಲ್ಲಿ ನಡೆದ ಅತ್ಯಂತ ದೊಡ್ಡ ರೈತ ಹೋರಾಟ ಅಂತ ಹೇಳಿದ್ರೆ ಅದು. ಅದರ ಬಗ್ಗೆ ಇನ್ನಷ್ಟು ಅಧ್ಯಯನ ಅಗತ್ಯ ಇದೆ ಅಂತಲೂ ನಂಗೆ ಅನಿಸುತ್ತೆ. ನಾನು ಬರ್ತೇನೆ ನಿಮ್ಮಲ್ಲಿಗೆ ಬರ್ತೇನೆ, ಅದೇ ವಿಚಾರಕ್ಕೆ ಬರ್ತೇನೆ. ಎಸ್, ಹೇಮಕರ್ ಸರ್, ಯಾಕೆ 1837 ಅದು ಕೇವಲ ರೈತ ಬಂಡಾಯ ಅಥವಾ ರೈತರ ಹೋರಾಟ ಮಾತ್ರ ಅಲ್ಲ ಅಂತ? ಎಸ್, ವಿದ್ಯಾಧರ್ ಸರ್ ಒಂದಷ್ಟು ವಿಚಾರ ಹೇಳಿದರು. ಎಸ್, ಅದಕ್ಕೆ ಪೂರಕವಾಗಿ ಯಾಕಂತ ಹೇಳಿದ್ರೆ ನಮ್ಮ ಜನರ ನೆನಪು ಸ್ಮೃತಿಗಳಲ್ಲಿ ಸ್ಮೃತಿಗಿಂತಲೂ ಹೆಚ್ಚಾಗಿ ಬಂದಿರುವಂಥ ಕೃತಿಗಳಲ್ಲಿ ಹೆಚ್ಚಾಗಿ ಅದನ್ನು ರೈತ ಬಂಡಾಯ, ರೈತ ಹೋರಾಟ ಅಂತಲೇ ಉಲ್ಲೇಖ ಮಾಡಲಾಗಿದೆ. ಎಸ್, ಯಾಕೆ ಕೇವಲ ರೈತರ ಹೋರಾಟ ಮಾತ್ರ ಅಲ್ಲ, ಯಾಕೆ ಅದು ಸಮಸ್ತ ಜನತಾ ಹೋರಾಟ? ಅದು ಸಮಸ್ತ ಜನರ ರೈತ ಹೋರಾಟ ಅಂತ ಹೇಳುವುದಕ್ಕೆ ಒಂದು ಸಣ್ಣ ಅಂಕಿಅಂಶದಲ್ಲೇ ಮಾತಾಡ್ಬೋದು. ಈ ಹೋರಾಟಕ್ಕೆ ಹಿನ್ನೆಲೆ ತುಂಬ ಇದೆ ಈ ಕೃತಿಯಲ್ಲಿ, ಅದು ಬೇರೆ ವಿಷಯ. ಆರಂಭ ಆಗಿರೋದು ಸುಳ್ಯ ತಾಲೂಕಿಗೆ ಅಥವಾ ಸುಳ್ಯ ಪೇಟೆಗೆ ಹತ್ತದಲ್ಲಿರುವಂಥ ಪೂಮಲೆಯಲ್ಲಿ. ಪೂಮಲೆ ಬೆಟ್ಟ. ಪೂಮಲೆಯಲ್ಲಿ ಯಾಕೆ ಶುರು ಆಯಿತು ಅಂತ ಹೇಳಿದರೆ, ಅಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರು ಆ ಮನುಷ್ಯ ಒಂದು ಇಡೀ ಈ ಹೋರಾಟದ ನಾಯಕ, ಒಂದು ರಾಜಕೀಯ ಇದ್ದಂಥ ಒಬ್ಬ ವ್ಯಕ್ತಿ. ಇಡೀ ಗ್ರಾಮದಲ್ಲಿ ಸುಮಾರು 300 ಎಕರೆಗಿಂತ ಜಾಸ್ತಿ ಭೂಮಿ ಹಿಡುವಳಿ ಹೊಂದಿದ್ದು, ಅತ್ಯಂತ ಅಗರ್ಭ ಶ್ರೀಮಂತ. ಆಮೇಲೆ ಇವರು ಈ ವ್ಯಕ್ತಿ ಎಷ್ಟು ಶಕ್ತಿವಂತ ಅಂತ ಹೇಳಿದರೆ, ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಪಾತ್ರಗಳಿವೆ. ಏನು ಜನ ಈಗ ಇದುವರೆಗೆ ಮಾತಾಡ್ತಾ ಬಂದಿರೆ ಕಲ್ಯಾಣ ಸ್ವಾಮಿಯ ಹೋರಾಟ ಅಂತ ಏನು ಹೇಳ್ತಾರೆ, ಆ ವ್ಯಕ್ತಿಯನ್ನು ಒಬ್ಬ ಸಾಧಾರಣ ಪುಟ್ಟಬಸಪ್ಪ ಅಂತ ಹೇಳಿ ಒಬ್ಬ ರೈತನನ್ನು ಶನಿವಾರ ಸಂತೆ, ನಮ್ಮ ಕೊಡಗಿನಲ್ಲಿ ಶನಿವಾರ ಸಂತೆ ಇದೆಯಲ್ಲ, ಅಲ್ಲಿಂದ ಕರೆಸಿ ಇವರ ಮನೆಯಲ್ಲಿ ಇಟ್ಕೊಂಡು, ಆಮೇಲೆ ಈ ಪೂಮಲೆ ಬೆಟ್ಟದಲ್ಲಿ ಕಾಡೊಳಗೆ ಒಂದು ಆಶ್ರಮ ಮಾಡಿ ಇವನು ಸ್ವಾಮಿ ಮಾಡಿಬಿಡ್ತಾರೆ. ಅಲ್ಲಿ ಒಬ್ಬ ಸಾಮಾನ್ಯ ರೈತನನ್ನು ಸ್ವಾಮಿ ಅಂತ ಮಾಡ್ತಾರೆ. ಯಾಕೆ ಮಾಡುವಂಥದ್ದು? ಸ್ವಾಮಿ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಅದು ಸೇಫರ್ ಸೈಡ್. ಪಕ್ಕದಲ್ಲಿ ಅಟ್ಲೂರು ರಾಮಪ್ಪಯ್ಯ ಅಂತ ಒಬ್ರು ಬರ್ತಾರೆ ಇದರಲ್ಲಿ. ಆಮೇಲೆ ಅವ್ರನ್ನ ಬೆಳ್ಳಾರಿಯಲ್ಲಿ ಅವರಿಗೆ ಮರಣದಂಡನೆ ಎಲ್ಲ ಆಗ್ತದೆ ಇದೇ ಕಲ್ಯಾಣ ಸ್ವಾಮಿ ಮೂಲಕವಾಗಿ. ಸೊ ಬ್ರಿಟಿಷರಿಗೆ ಗೊತ್ತಾಗಬಾರ್ದು, ಮಂಗಳೂರಿಗೆ ವರ್ತಮಾನ ಬರಬಾರ್ದು, ಮಂಗಳೂರಿನಲ್ಲಿ ಕಲೆಕ್ಟರ್ಗೆ ವರ್ತಮಾನ ಸಿಗಬಾರ್ದು. ಯಾವುದು ಇವರು ಯುದ್ಧ ತಯಾರಿ ಮಾಡ್ತಾ ಇದ್ದಾರೆ ಅಂತ ಹೇಳುದು. ಯುದ್ಧಕ್ಕೊಬ್ಬ ಲೀಡರ್ ಬೇಕು. ಲೀಡರು ಅಂತ ಹೇಳಿದ್ರೆ ಕೊಡಗಿನ ಅರಸ ಅಂತ ಆದ್ರೆ, ಅವರ ವಂಶಸ್ಥ ಅಂತ ಆದ್ರೆ ಜನ ಹುಟ್ಟಾಗ್ತಾರೆ ಅಂತ, ಜನ ಬರ್ತಾರೆ. ಒಂದು ತಂತ್ರಗಾರಿಕೆ ಅದನ್ನು ಹಾಗೆ ಮಾಡಿ ಕಾಡಲ್ಲಿ ಸ್ವಾಮಿಯನ್ನು ಮನೆಯಿಂದ ವೇಷ ಹಾಕಿಸಿ ಕಾಡಲ್ಲಿ ಈ ಆಶ್ರಮ ಕಟ್ಟಿ ಅಲ್ಲಿ ನೆಲೆ ಮಾಡ್ತಾರೆ. ಅದರ ಹಿಂದೆ ನಾನು ಅದರದೊಂದು ಜಿಯೋಗ್ರಫಿಕಲ್ ಇದೆಲ್ಲ ಮಾಡಿದ್ದೇನೆ. ಸೊ 1000 ಅಡಿ ಎತ್ತರದಲ್ಲಿ ಇದ್ದಿರಬಹುದು ಆಶ್ರಮ ಅಂತ. ಯಾಕಂದ್ರೆ ಅದು ಬರೀ ಟೆಂಪರರಿ, ಒಂದು 3 ವಾರಕ್ಕೆ ಬೇಕಾಗಿ. ಅಂದ್ರೆ ಮಾರ್ಚ್ 30ಕ್ಕೆ ಸುಳ್ಯದಿಂದ ತಂಗಿ ಹೊರಟಿದ್ದು. ಇಲ್ಲಿ ಮಾರ್ಚ್ 5ಕ್ಕೆ ನಮ್ಮ ಬಾವುಟಗುಡ್ಡೆಗೆ ಬಂದು ಅವರ ಬಾವುಟಕ್ಕೆ ಹಾಕಿ ಕೊಡಗಿನ ಅರಸರ ಧ್ವಜವನ್ನು ಅಲ್ಲಿ, ವಂಶದ ಧ್ವಜವನ್ನು ಅಲ್ಲಿ ಹಾರಿಸಿರು. ಹಾಗಾಗಿ ಅದಕ್ಕೆ ಬಾವುಟಗುಡ್ಡೆ ಅಂತ ಹೆಸರು ಬಂತು, ಅದು ಬೇರೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ವಾಮಿಯವರನ್ನಲ್ಲಿ ಕೂರಿಸಿ ಹಿಂದೆ ದೊಡ್ಡ ಗರಡಿ, ಇದು ಕಾಡೊಳಗೆ ಎಲ್ಲ ಶಸ್ತ್ರಾಭ್ಯಾಸಗಳು, ಆಮೇಲೆ ನಿಮಗೆ ಕತ್ತಿ, ಗುರಾಣಿ, ಈಟಿ, ಬರ್ಚಿ, ಉಡಿ ಕತ್ತಿ, ಆ ಕೊಡಗಿನ ಸ್ಪೆಷಲ್ ಕತ್ತಿ ಇದೆ, ಈ ಪುಸ್ತಕದಲ್ಲಿ ಕಾಣುತ್ತೆ. ಅಂತ ಕತ್ತಿಗಳನ್ನು ತಯಾರು ಮಾಡುವುದು. ಶನಿವಾರ ಸಂತೆ ಕೊಡ್ಲಿಪೇಟೆಯಿಂದ, ಶನಿವಾರ ಸಂತೆ ಪಕ್ಕದಲ್ಲಿ ಕೊಡ್ಲಿಪೇಟೆಯಿಂದ 1500 ಕೊಡ್ಲಿಯನ್ನು ಏಕಕಾಲಕ್ಕೆ ಕೆದಂಬಡಿ ರಾಮಯ್ಯಗೌಡ ತರಿಸಿದ್ದಾರೆ. ಅಲ್ಲಿ ಮಾಡಿಸಿ, ಯಾರಿಗೂ ಗೊತ್ತಿಲ್ಲ, ಇದೆಲ್ಲ ಕಾಡೊಳಗೆ ದಾಸನ ಮಾಡಿದ್ದಾರೆ. ಪಕ್ಕ ಗೆರಿಲ್ಲ. ಈ ಟೈಪಿನ ಒಂದು ಯುದ್ಧ ಸಿದ್ಧತೆ ಆಗ್ತಾ ಇತ್ತು. ಸೊ ಜನ ಊರಿಂದ, ಅಂದ್ರೆ ಆ ಕಾಲಕ್ಕೆ ಲಭ್ಯ ಇದ್ದಂತ ಏನು ತಂತ್ರಜ್ಞಾನವನ್ನು ಬಳಸಿಕೊಂಡು ಲಭ್ಯವಿರುತ್ತಿದ್ದಂತ ಏನು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿದ್ದಾರೆ ಅಂತ ನೀವು ಹೇಳುವಂತ? ಹೌದು. ಕೋವಿ ಕೂಡ
ಊರಿಂದ ಜನ ಹೋಗ್ತಾರೆ. ಸುಳ್ಯ ತಾಲೂಕಿನ ಬೇರೆ ಬೇರೆ, ಅದು ಪ್ರಧಾನವಾಗಿ ನಮಗೆ ನೋಡಿದ್ರೆ ಸುಳ್ಯದ ಸುತ್ತಮುತ್ತಲ ಒಂದು 5-10 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿರುವಂಥ ರೈತರೇ ಜಾಸ್ತಿ. ಇದು ಎಮಕರ್ ಅವರೇ, ನಿಮ್ಮ ಮಾತಿನ ಮಧ್ಯೆ ಒಂದಷ್ಟು ಲೇಖನ ಮಾಹಿತಿಗಳೆಲ್ಲ ಏನಿತ್ತು ಆವತ್ತಿನ ಕಾಲದಲ್ಲಿ, ಎಸ್ ಯಾಕೆ ನಮ್ಮವರು ಕೊನೆಗೆ ಯುದ್ಧವನ್ನು ಸೋಲ್ತಾರೆ ಅಂತ ಹೇಳಿದ್ರೆ ಅವರು ಏನು ಆರ್ಮರಿ ಅಂದರೆ ಸಶಸ್ತ್ರ ಯಾವುದು ಇರಲಿಲ್ಲ, ಅಂಥಮ ಯುದ್ಧ ಆಗಿತ್ತದು ಅಂತ. ಇಲ್ಲಿವರೆಗೆ ಅದು ಬ್ರಿಟಿಷ್ ಪರವಾದಂಥ ನಿಲುವುಗಳು ಇರುವಂಥ ವ್ಯಕ್ತಿಗಳು ಊರೊಳಗೆ ಆಮೇಲೆ ಪ್ರಚಾರವೂ ಮಾಡಿದ್ದಾರೆ ಇವರ ವಿರುದ್ಧವಾಗಿ. ಎರಡನೇ, ಈ ತೆಂಗಿನ ಮರದ ಹೆಡೆ ಉಂಟಲ್ಲ, ಕೊತ್ತಳಿಗೆ ಅಂತ ಅದನ್ನು ಕೂಡ ಉಪಯೋಗ ಮಾಡಿದ್ದಾರೆ ಅಂತ ಒಂದು ವ್ಯಂಗ್ಯ ಇದೆ. ಅದನ್ನು ಹಿಡ್ಕೊಂಡು ಯಾರು ಬರ್ಲಿಕ್ಕಿಲ್ಲ, ಹಂದಿ ಬೇಟೆಗೆ ಕೂಡ ಹೋಗುದಿಲ್ಲ ನಮ್ಮಲ್ಲಿ. ತೆಂಗಿನ ಮರದ ಹೆಡೆ ಇಟ್ಕೊಂಡು ಯಾರು ಬೇಟೆಗೆ ಹೋಗ್ತಾರೆ. ಮತ್ತೆ ಇಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ಕಾಲಕ್ಕೆ ಸರಿಯಾದಂತಹ ಶಸ್ತ್ರಗಳು ಇದ್ದು, ಆದರೆ ಕೋವಿಗಳು ಇದ್ದು, ಫಿರಂಗಿಗಳು ಬಳಕೆ ಆಗಿದೆ. ಆಮೇಲೆ ಕುದುರೆಗಳು ಬಳಕೆಯಾಗಿವೆ. ಧರ್ಮಸ್ಥಳದ ಮಂಜೆ ಹೆಗಡೆ ಅವರು ಫಿರಂಗಿ ಕೊಟ್ಟಿದ್ದಾರೆ, ಕುದುರೆ ಕೊಟ್ಟಿದ್ದಾರೆ, ಆನೆ ಕೊಟ್ಟಿದ್ದಾರೆ, ಕ್ಯಾಶ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ದಾಖಲೆಯಲ್ಲಿ ಇರುವಂತ ವಿಷಯಗಳು. ಸೊ ಈಗ ಜನ ರೈತರಿಗೆ ತರಬೇತಿ ಹೊತ್ತಿಗೆ ಇದು ಒಂದು ಸಂದೇಶ ಹೋಗ್ಬೇಕಲ್ಲ. ಇವರು ಯುದ್ಧ ತಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಅದು ವಾರಗಟ್ಟಲೆ ತಿಂಗಳಗಟ್ಟಲೆ ಎಲ್ಲ ನಡೀತಾ ಇರುವಾಗ ಇದು ಸ್ವಾಮಿಗಳನ್ನು ನೋಡ್ಲಿಕ್ಕೆ ನಾವು ಕಾಡಿಗೆ ಹೋಗ್ತಾ ಇದ್ದೇವೆ ದರ್ಶನಕ್ಕೆ. ಇದು ಅವರ ಸ್ಟ್ರಾಟಜಿ. ಅಲ್ಲಿ ನಡೀತಿದ್ದದ್ದು ಮಾತ್ರ ಯುದ್ಧ ತಯಾರಿ. ಸೊ ಆಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಯುದ್ಧಕ್ಕೆ ಹೊರಡುವ ದಿವಸಕ್ಕೆ 2,000 ಜನ ಈ ಕೆದುಂಬಾಡಿ ರಾಮಯ್ಯ ಗೌಡರ ಗದ್ದೆಯಲ್ಲಿ ಚಪ್ರ ಹಾಕ್ತಾರೆ. ನೋಡಿ, ಅದು ಮಾರ್ಚ್, ಗದ್ದೆಯಲ್ಲಿ ಬೆಳೆ ಇರುವುದಿಲ್ಲ, ಬೇಸಿಗೆ ಚಪ್ರ ಹಾಕ್ತಾರೆ. ಚಪ್ರ ಹಾಕ್ಲಿಕ್ಕೆ ಒಂದು ವಾರ ಆದ್ರೂ ಬೇಡವಾ, ಎಷ್ಟು ಜನ ಇದ್ರು. ಸೊ ಇದು ಏನು ಚಪ್ರ ವಿಶೇಷ ಅಂತ ಹೇಳಿದ್ರೆ, ನನ್ನ ಮಗನಿಗೆ ಮದುವೆ ಉಂಟು ನಾಡುದು ಅಂತ ಸ್ಟ್ರಾಟಜಿಗಳು ನೋಡಿ ಹೆಂಗಿತ್ತು ಅಂತೇಳಿ. ಇದು ವರ್ತಮಾನಿಗೆ ಬ್ರಿಟಿಷ್ ಅಧಿಕಾರಿಗಳು ಊರೊಳಗೆ ಅಲ್ಲಿ ಇದೆ ಬೆಳ್ಳಾರೆ, ಅಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಬೆಳ್ಳಾರೆ ಇದೆ. ಬೆಳ್ಳಾರಿಯಲ್ಲಿ ಅವ್ರದ್ದು ಕೋಟೆ ಉಂಟು, ಯಾರ್ದು ಬ್ರಿಟಿಷರ ಕೋಟೆ ಇದೆ, ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿದ್ರು. ಸೊ ಇದು ಮದುವೆಗೆ ಅವರಿಗೆ ಒಬ್ಬ ಸಣ್ಣಯ್ಯ ಅಂತೇಳಿ ಮಗ ಇದೆ. ಸೊ ಹೀಗೆ ಇತ್ತು. ಅದು 30ನೇ ತಾರೀಕಿಗೆ ಭುವಲೆಗಾಡಿಂದ ಸಶಸ್ತ್ರ ಮಾರ್ಚ್ 30, 1837 ಗದ್ದೆಗೆ ಇಳಿವಾಗಲೇ ಚಪ್ರದಡಿಗೆ ಬರುವಾಗಲೇ ಗೊತ್ತಾದ್ದು ಇದು ದಂಡಿಗೆ ಹೊರಟಿದ್ದಾರೆ ಅಂತೇಳಿ, ಯುದ್ಧಕ್ಕೆ ಹೊರಟಿದ್ದಾರೆ. ಸೊ ಹೀಗೆ ಇದರಲ್ಲಿ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ನೋಡಿ, ನಮಗೆ ಅಪರಾಧಿಗಳ ಪಟ್ಟಿ ಇದರಲ್ಲಿ ಪುಸ್ತಕದಲ್ಲಿ ಇದೆ, ಅಥವಾ ಆರೋಪ ಹೊರಿಸಲ್ಪಟ್ಟವರು ಅವರ ಮೇಲೆ ಯಾರ ಮೇಲೆಲ್ಲ ಇದು ಅರೆಸ್ಟ್ ಆಗಿ ಕೇಸ್ ಆಗಿದೆ. ಇವರೆಲ್ಲ ಈ ರಾಮಯ್ಯ ಗೌಡನ ಒಂದ ಕುಟುಂಬದವರು. ಇಲ್ಲಾಂದ್ರೆ ನಮ್ಮಲ್ಲಿ ಒಂದು ಬಳಿ ಅಂತ ಉಂಟು. ಬಳಿ ಅಂತ ಹೇಳಿದ್ರೆ ಗೋತ್ರ ಸರಿಯಾದ ಸೊ 9 ಮನೆಗಳು ಬಹಳ ಇಂಟ್ಯಾಕ್ಟ್ ಆದಂತ ಮನೆಗಳು. ಆಯ್ತಾ, ಈಗ ಇವರು ಅವರ ಪುಟ್ಟಗೌಡ ಅದೇ ಬಳಿಗೆ ಸೇರಿದವರೇ. ಆಮೇಲೆ ಇವರು ಲಿಂಗಾಯತ ಮೂಲದವರು ಅಂತ ಒಂದಿದೆ ಇವರದು. ಇವರು ಸುಳ್ಯಕ್ಕೆ ಬಂದವರು, ಲಿಂಗಾಯತ ಧರ್ಮದಿಂದ ಇದ್ದವರು, ಇಲ್ಲಿಗೆ ಸುಳ್ಯಕ್ಕೆ ಬಂದು ಇಲ್ಲಿ ಗೌಡ್ರದ್ದು ಅಂತ. ಆಮೇಲೆ ಕೊಡಗಿನ ಅರಸರು ಯಾರು? ಹೇಗೇನು ಲಿಂಗಾಯತರು. ಹೌದು. ಸೊ ಕೊಡಗಿನ ಅರಸರ ಕಾಲದಲ್ಲಿ ಅಲ್ಲಿ ಸರಿಯಾದಂಥ ಆಡಳಿತ ವ್ಯವಸ್ಥೆಯಲ್ಲಿಯೂ ಸೈನ್ಯದಲ್ಲಿಯೂ ಆಯಕಟ್ಟಿನ ಜಾಗದಲ್ಲಿ ಇದ್ದವರೆಲ್ಲ ಕಳ್ಕೊಂಡ್ರು. 34ರಲ್ಲಿ ಕೊಡಗರಸನನ್ನು ಪದಚ್ಯುತ ಮಾಡಿ ಅವನನ್ನು ಕಾಶಿಗೆ ಕಳಿಸಿದಾಗ ಇವರೆಲ್ಲ ಅಧಿಕಾರ ಕಳ್ಕೊಂಡ್ರು 1834ರಲ್ಲಿ. ಆಗ ಈ 34ರಿಂದ ಒಂದು ತೀವ್ರವಾದಂಥ ಯುದ್ಧ ತಯಾರಿ ಆಗಿದೆ ಅಂತಲೇ ಅನಿಸ್ತಾ ಉಂಟು. 34ರಿಂದ 37 ಮಾರ್ಚ್ವರೆಗೆ ಅದು ಒಂದು ದಿವಸದಲ್ಲಿ ಅದೊಂದು ಸ್ಪರ್ಡಿಕ್ ಆಗಿ ಬಂದಂಥ ವಿಷಯ ಅಲ್ಲ. ಅದು ಬಹಳ ಸಿಸ್ಟಮೆಟಿಕ್ ಆಗಿ, ಮತ್ತೆ ನೆಟ್ವರ್ಕ್ ಲಾಹೋರು, ಪೂನಾ ಎಲ್ಲಾ ಕಡೆಗೆ ನೆಟ್ವರ್ಕ್ ಕೂಡ ಇತ್ತು ಅಂತ ಹೇಳುದು ದಾಖಲೆಯಲ್ಲಿ ಸಿಗ್ತದೆ. ಯಾಕೆ ಸಂಬಂಧಪಟ್ಟ ಜನಗಳು ಹೋಗ್ತಾರೆ. ಪ್ಲಸ್ ಸುಳ್ಯ ಈ ಮಾಗಣೆ ಅಂತ ಹೇಳುವಂಥ ಒಂದು 3 ಗ್ರಾಮಗಳ ಒಳಗಡೆಗೆ ಇವರ ರಿಲೇಟಿವ್ಸು, ಇವರ ಮಗಳನ್ನು ಮದುವೆ ಆದವರು, ಮದುವೆ ಮಾಡಿಕೊಟ್ಟವರು, ಅಲ್ಲಿ ಅಳಿಯ ಮತ್ತೆ ನೆಂಟರು, ಇವರಿಗೆ ಸಂಬಂಧಪಟ್ಟಂತೆ ಈ ಬಳಿಗೆ ಸಂಬಂಧಪಟ್ಟ ಕ್ಲೋಸ್ ರಿಲೇಟಿವ್ಸು, ಇವರು ಈ ಯುದ್ಧದಲ್ಲಿ ಈ ಬರೀಲಿಕ್ಕೆ. ಈಗ ಅಪ್ಪಯ್ಯಗೌಡ, ಇಲ್ಲಿ ಗುಡ್ಡೆಮನೆ ಅಪ್ಪಯ್ಯಗೌಡದಲ್ಲಿ ಕೊಡಗಿನಲ್ಲಿ ನೇಣು ಹಾಕ್ತಾರೆ ಕೋಟೆ ಎದುರುಗಡೆ, ಅವರು ಕೂಡ ಇವರ ಸಂಬಂಧಿಕರೇ. ಇನ್ನೊಂದು ಸುಳ್ಯದಲ್ಲಿ ನೀವು ಕುಜುಕೋಡು ಮನೆತನ ಅಂತ ಉಂಟು, ಅದು ಕಟ್ಟೆ ಮನೆ ಅಂತ ಹೇಳ್ತಾರೆ. ಈ ಗೌಡರಿಗೆಲ್ಲ ಒಂದು ಪ್ರಧಾನ ಸ್ಥಳ, ಅದೊಂದು ಆಸ್ಥಾನ, ಅದು ಅಲ್ಲಿ ತೀರ್ಮಾನ ಅಂದ್ರೆ ಫೈನಲ್. ಅದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಇವರು ಇಕ್ಕೇರಿ ಅರಸರಿಂದ ಡೈರೆಕ್ಟ್ ಆಗಿ ಅಧಿಕಾರ ಪಡೆದವರು. ಆಮೇಲೆ ಶೃಂಗೇರಿ ಮಠದಿಂದ ನೇರವಾಗಿ ಇವರಿಗೆ ಎಲ್ಲ ಸುತ್ತೋಲೆ, ಭಿನ್ನಮತ್ತಲೆ, ಅದು ಇದೆಲ್ಲ ಆದೇಶಗಳು, ನಿರೂಪಗಳೆಲ್ಲ ಉಂಟು. ಅದು ಇವತ್ತು ಕೂಡ ದಾಖಲೆಗಳಲ್ಲೇ ಇವರ ಮನೆ. ಸೊ ಇವರು ಹೇಗೆ ಏನು ಲಿಂಗಾಯತರು, ಕ್ಯಾಸ್ಟ್ ಫ್ಯಾಕ್ಟರ್ ಹೇಗೆ ವರ್ಕ್ ಆಗಿದ್ದಿರ್ಬೋದು ಅಂತ ನಾವು ಹೇಳೋದು. ಸೊ ಇದು ಒಂದು ಇದಕ್ಕೊಂದು ಡೈಮೆನ್ಷನ್ ಇದೆ. ಈ ರೈತರು, ಈ ನನ್ನದು ಹೊಗೆಸೊಪ್ಪು ಮತ್ತು ಉಪ್ಪಿಗೆಲ್ಲ ನಾವು ಇಂಡಿಯನ್ಸು ಇಮೋಷನಲಿ ಚಾರ್ಜ್ ಆಗೋದು ಯಾವ್ದು ಗೊತ್ತುಂಟ? ನನ್ನವ ಅಂತೇಳಿ, ನನ್ನ ಭಾಷೆ ಮಾತಾಡವ,
ಆ ಥರ ನನ್ನ ಜಾತಿಯವ, ನನ್ನ ಕುಟುಂಬದವ. ಸೊ ಕ್ಯಾಸ್ಟು ಇಂಡಿಯನ್ ರಿಯಾಲಿಟಿ, ನಿಮಗೆ ಅದು ಬೇಕೋ ಬೇಡೋ, ಕ್ಯಾಸ್ಟ್ ಈಸ್ ಇಂಡಿಯನ್ ರಿಯಾಲಿಟಿ. ಕ್ಲಾಸ್ ಕಾನ್ಸೆಪ್ಟ್ ನೀವು ಮಾತಾಡೋದು ಬೇರೆನೆ, ಅದು ವಾಸ್ತವ. ಜಾತಿ ಅನ್ನೋದು ವಾಸ್ತವ. ಎಸ್ ನಾನು ಬರ್ತೇನೆ. ಎಸ್ ವಿದ್ಯಾಧರ್ ಸರ್, ಸುಳ್ಯವನ್ನೇ ಕಾನ್ಸಂಟ್ರೇಟ್ ಮಾಡಿ ಈ ಹೋರಾಟ ಆರಂಭವಾಯಿತು ಅನ್ನುವಂಥ ನೆಲೆಯಲ್ಲಿ ನಿಮ್ಮ ಯಾಕಂತ ಹೇಳಿದ್ರೆ ಈಗ ಹಿಮಕರ್ ಅವರು ಕೂಡ ಅದೇ ವಿಚಾರವನ್ನು ಮುಂದಕ್ಕೆ ತಂದರು. ನಾನು ಮತ್ತೆ ಹಿಂದಕ್ಕೆ ಹೋಗೋದಾದರೆ ಅಥವಾ ಈ ಹಿಂದಿನ ಅನೇಕ ರೆಫರೆನ್ಸ್ಗಳು ಬರುವಾಗ ಅದು ಕೊಡಗಿನಿಂದ ಆರಂಭವಾಯಿತು ಅಥವಾ ಸುಳ್ಯದಿಂದ ಆರಂಭವಾಯಿತು ಅನ್ನುವಂಥ ನೆಲೆಯಲ್ಲಿ ನೀವು ಹೇಳಬೇಕಾದದ್ದು. ಜೊತೆಗೆ ನಿಮ್ಮ ಮನೆತನ ಮತ್ತು ಈ 1837 ಹೋರಾಟಕ್ಕೆ ಇರುವಂಥ ಒಂದು ಕನೆಕ್ಟಿವಿಟಿ. ಎಸ್, ಅದು ಹೇಳಲಿಕ್ಕೆ ಮೊದಲು ನಾನು ಆಗಲೇ ನಿಲ್ಲಿಸಿದ್ದಲ್ಲಿಂದ ಹೇಳ್ತೇನೆ. ನಗರ ರೈತ ಹೋರಾಟದ ಒಂದು ಪ್ರಭಾವ ಬೀರಿ ಇಲ್ಲಿ ಕೂಟ ಹೋರಾಟ ಅಂತ 1831ರಲ್ಲಿ ಮಂಗಳೂರಲ್ಲಿ ನಡೆಯಿತು. ಕೂಟ ಹೋರಾಟ 1831ರಲ್ಲಿ 1837ರಲ್ಲಿ ಹೇಗೆ ಕೆದಂಬಾಡಿ ರಾಮೇಗೌಡ ಅದರ ನಾಯಕನ, ಹಾಗೆ 1831 ಕೂಟ ಮಂಗಳೂರು ಕೂಟ ಹೋರಾಟದಲ್ಲಿ ದೇರೆಬೈಲು ರಾಮಯ್ಯ ಅಂತ ಹೇಳೋನು, ಅದು ಒಂದು ರಾಮಯ್ಯ, ಅವರು ಅದರ ನಾಯಕರಾಗಿದ್ದರು. ಅದು ಏನಕ್ಕೆ ನಡೆದಂಥ ಹೋರಾಟ? ಅದು ಪುನಃ ಕಂದಾಯಕ್ಕೆ ಸಂಬಂಧಪಟ್ಟ ಮತ್ತು ಅವರಿಗೆ ನಗರ ಹೋರಾಟದ ಪ್ರಭಾವ ಇದ್ದಿರ್ಬೋದು. ನಗರ ಹೋರಾಟದಲ್ಲಿ ಸರ್ಜಪ್ಪ ನಾಯಕ ಅಂತ ತರೀಕೆರೆಯ ಪಾಳೆಗಾರ ಇರ್ತಾನೆ, ಅವನೊಬ್ಬ ದೊಡ್ಡ ಜನನಾಯಕ. ಅವನ ಬಗ್ಗೆ ಜನಪದ ಲಾವಣಿಗಳನ್ನೆಲ್ಲ ಕಟ್ಟಿ ಹಾಡಿದ್ದಾರೆ ಜನರು. ಅವನು ಕೊನೆಗೆ ನಗರ ಹೋರಾಟ ಸೋಲ್ತಾ ಇದೆ ಅಂತ ಹೇಳುವಾಗ ಅವನನ್ನು ಚಿಕ್ಕವೀರರಾಜ, ಕೊಡಗಿನ ಅರಸ, ಕೊನೆಯ ಅರಸ, ಅವನು ತಂದು ತನ್ನ ಅರಮನೆ ಒಳಗೆ ಇಟ್ಕೊಳ್ತಾನೆ. ಅವನು ಕೊಡಗಿನ ಚಿಕ್ಕವೀರರಾಜ ಬೆಂಗಳೂರಲ್ಲಿ ಕಂಟೋನ್ಮೆಂಟ್ ಕಾನ್ಸ್ಪಿರಸಿ ಅಂತಿದೆ, ಅಲ್ಲಿ ಬ್ರಿಟಿಷ್ ದಂಡಿನಲ್ಲಿ ಒಂದು ಬಂಡಾಯ ನಡೀತದೆ 1832ರಲ್ಲಿ. ಅದರ ಲೀಡ್ರ್ ಅಬ್ಬಾಸ್ ಸಾಹೇಬ ಅಂತ, ಉಸ್ಮಾನ್ ಬೇಗ್ ಅಂತ ಮುಖ್ಯಸ್ಥ, ಅವನ ಗೆಳೆಯ ಅಬ್ಬಾಸ್ ಸಾಹೇಬ ಅಂತ. ಅವನನ್ನು ಕರ್ಕೊಂಡು ಇಲ್ಲಿ ಮಡಿಕೇರಿಯಲ್ಲಿ ಅವನು ದಿವಾನನ ಸರಿಸಮಾನವಾದ ಸ್ಥಾನಮಾನವನ್ನು ಕೊಡ್ತಾನೆ. ಹಾಗಾಗಿ ಚಿಕ್ಕವೀರರಾಜನ ಅನಿವಾರ್ಯವಾಗಿ ಬ್ರಿಟಿಷರು ಪದಚ್ಯುತಿ ಮಾಡ್ತಾರೆ. ಆಗ ಈಗ ಹಿಮಕರ್ ಹೇಳಿದಾಗೆ ತುಂಬ ಜನರು ಇದರಿಂದ ಈ ಚಿಕ್ಕವೀರರಾಜನನ್ನು ಸುಳ್ಳು ಕಾರಣಗಳನ್ನು ಹೇಳಿ ಪದಚ್ಯುತಿ ಮಾಡಿದ ಕಾರಣ ಬ್ರಿಟಿಷರ ವಿರುದ್ಧ ಸಹಜವಾದ ಅಸಹನೆ ಇತ್ತು ಅವರಿಗೆ. ಅಂಥದ್ರಲ್ಲಿ ನಮ್ಮ ಹಿರಿಯರು ಇದ್ದಿರ್ಬೋದು. ಈಗ ಕೆದಂಬಾಡಿ ರಾಮಯ್ಯಗೌಡರು ಮತ್ತು ನಮ್ಮ ಹಿರಿಯರು, ನನ್ನ ಕುಟುಂಬದ ಗುಡಕಲ್ ಪುಟ್ಟಗೌಡ ಅಂತ, ಪುಟ್ಟಗೌಡ ಅಂತ, ಆತ 1837 ಕಳೆದು 1 ವರ್ಷ ಕಳೆದ ಮೇಲೆ ಅರೆಸ್ಟ್ ಆಗೋದು, ಆಮೇಲೆ ಟ್ರಯಲ್, ಆಮೇಲೆ ಎಲ್ಲರದ್ದು ಒಟ್ಟು ಇಲ್ಲಿ 1837 ಹೋರಾಟ ಶುರುವಾದ್ದು ಮದುವೆ ಗದ್ದೆ ಅಂತ ಹೇಳುವಲ್ಲಿ, ಅಂದರೆ ಈ ಕೆದಂಬಾಡಿ ರಾಮಯ್ಯಗೌಡರ ಗದ್ದೆಯಲ್ಲಿ. ಅದು ಶುರುವಿಗೆ ಬೆಳ್ಳಾರಿಗೆ ಹೋಗ್ತದೆ. ಮದುವೆ ಗದ್ದೆ ಅಂತ ಹೆಸರು ಅದಕ್ಕೆ. ಮದುವೆ ಗದ್ದೆ, ಮದುವೆಗೆ ಅಂತ ಹಾಕಿದ ಆ ಕಾರಣಕ್ಕಾಗಿ. ಆಮೇಲೆ ಇಲ್ಲಿ ಬಾವಟಗುಡ್ಡೆಗೆ ಹೆಸರು ಬಂದಾಗೆ ಮತ್ತೆ ಅದು ಜನರ ಬಾಯಿಂದ ಬಂದಂತ ಹೆಸರು. ಅಲ್ಲಿ 1200ರಿಂದ 2000 ಜನ ಸೇರಿಸಿದ್ರು ಆ ಕಾಲದಲ್ಲಿ ಅಂತ ಹೇಳೋದು ಒಂದು ಊಹೆಗಳು. ಅಂದರೆ ಆಗಾಗ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳಿವೆ. ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಕೊಡುವಾಗ ಬ್ರಿಟಿಷರ ಮುಂದೆ ಬೇರೆ ಬೇರೆ ಕೊಟ್ಟಿದ್ರು. ಅಂತೂ ಕನಿಷ್ಠ 1000 ಜನರನ್ನು ಅವತ್ತು 1837 ಆ ಸಂದರ್ಭದಲ್ಲಿ ಮದುವೆ ಗದ್ದೆಯಲ್ಲಿ ಸುಳ್ಯದಲ್ಲಿ ಸೇರಿಸಿದ್ರು. ಆ ಮುಖ್ಯ ಸೈನ್ಯ ಶುರುವಿಗೆ ಬೆಳ್ಳಾರಿಗೆ ಹೋಗ್ತದೆ. ಬೆಳ್ಳಾರಿಗೆ ಹೋಗ್ಲಿಕ್ಕೆ ಮುಂದೆ ಆಗಲೇ ಅಟ್ಲೂರು ರಾಮಪ್ಪಯ್ಯನ ವಿಷಯ ಬಂತು. ಆತನನ್ನು ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅದೊಂದು ಭಾಗ. ಪುನಃ ಅದನ್ನು ಹೇಳ್ತಾ ಹೋದರೆ ಜಾಸ್ತಿ ಆಗ್ತದೆ. ಬೆಳ್ಳಾರಿಯಲ್ಲಿ ದಂಡು 4 ವಿಭಾಗ ಆಗಿ ಹೊಡಿತದೆ, ವಿಭಾಗ ಆಗ್ತದೆ. ಮುಖ್ಯ ಸೈನ್ಯ ಪುತ್ತೂರು ಮೇಲೆ ಮಂಗಳೂರಿಗೆ ಬರ್ತದೆ, ಮಂಗಳೂರು ಅಟ್ಯಾಕ್ ಮಾಡಲಿಕ್ಕೆ. ಇನ್ನೊಂದು ಸೈನ್ಯ ಈ ಗುಡಕಲ್ ಪುಟ್ಟಗೌಡ ಮತ್ತು ಕುಂಚಡ್ಕ ರಾಮಗೌಡ ಅಂತ, ಅವರಿಬ್ಬರ ನೇತೃತ್ವದಲ್ಲಿ ಕಾಸರಗೋಡಿಗೆ ಹೋಗ್ತದೆ. ಕಾಸರಗೋಡಿಗೆ ಹೋಗಿ ಕಾಸರಗೋಡನ್ನು ಹಿಡ್ಕೊಳ್ತದೆ. ಅಲ್ಲಿ ಚಂದ್ರಗಿರಿ ನದಿಯಿಂದ ಆ ಕಡೆಯಿಂದ ಕೇರಳ ಭಾಗದಿಂದ ಯಾವುದೇ ಟಪಾಲು ಅಥವಾ ಜನ ಓಡಾಟ ಆಗಬಾರ್ದು ಅಂತ ಅಲ್ಲಿ ನಿರ್ಬಂಧ ಇರ್ತಾರೆ. ಮತ್ತು ಅಲ್ಲಿಂದ ಕಾಸರಗೋಡನ್ನು ಗೆದ್ದು, ಕುಂಬ್ಳೆಯನ್ನು ಗೆದ್ದು, ಮಂಜೇಶ್ವರನ್ನು ಗೆದ್ದು ಮಂಗಳೂರಿಗೆ ಬರ್ತಾರೆ. ಇನ್ನೊಂದು ಸೈನ್ಯ ಬಿಸ್ಲೆಘಾಟ್ ಅಂತ. ಈ ಸೈನಿಕರ ನಮ್ಮ ಈ ಹೋರಾಟದ ಮುಖ್ಯ ಗುರಿ ಇದ್ದದ್ದು ಮಂಗಳೂರು ವಶಪಡಿಸ್ಕೊಳ್ಬೇಕು ಅಂತ. ಅಂದರೆ ಬ್ರಿಟಿಷರ ಕೇಂದ್ರ ಸ್ಥಾನ ಮಂಗಳೂರಾಗಿತ್ತು. ಮಂಗಳೂರು ಇಲ್ಲಿ ದೊಡ್ಡ ಇಲ್ಲಿದ್ರು. ಅದಕ್ಕಾಗಿ ಮೊದಲು ಇಲ್ಲಿಂದ ಓಡಿಸುವ, ಆಮೇಲೆ ಮಡಿಕೇರಿಯನ್ನು ಹಿಡ್ಕೊಳ್ಳುವ. ಆಮೇಲೆ ಇದರ ಬಗ್ಗೆ ಅಧ್ಯಯನ, ಇದರ ಬಗ್ಗೆ ವರದಿ ಒಪ್ಪಿಸಿದ ಕಾಟನ್ ಹೇಳ್ತಾನೆ 1839ರಲ್ಲಿ ದಕ್ಷಿಣ ಕೆನರಾದ ಕಲೆಕ್ಟರ್ ಆಗಿರ್ತಾನೆ ಅವನು. ಅವನು ಕಾಟನ್. ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಇದು ನಗರ ಸಿಂಹಾಸನವನ್ನು ವಶಪಡಿಸ್ಲಿಕ್ಕೆ ನಡೆದ ಹೋರಾಟ ಅಂತ.
ಅಂದರೆ 1830 ನಗರ ಹೋರಾಟದ ಮುಂದುವರೆದ ಭಾಗ ಅಂತ ಅವನು ಬರೀತಾನೆ. ಅವನ ಪ್ರಕಾರ ಬ್ರಿಟಿಷರ ಆಧಿಪತ್ಯವನ್ನು ಈ ಎಲ್ಲ ಭಾಗದಿಂದ ಹೊರಗೆ ಹಾಕಬೇಕು. ಓಕೆ ಓಕೆ ಓಕೆ. ಇದು ಹೋರಾಟ ನಡೆದ ಬಳಿಕ ಬ್ರಿಟಿಷರು ಪಕ್ಕ ಪಡ್ಕೊಂಡ ವರದಿ ವರದಿಯಲ್ಲಿ ಉಲ್ಲೇಖ ಆಗಿರೋದು. ಎಲ್ಲಿ ಅವರು ಹೊಗೆಸೊಪ್ಪು ಉಪ್ಪಿನ ಬಗ್ಗೆ ಹೇಳ್ತಾರೆ, ಅದು ಬಹಳ ಸೂಚ್ಯವಾಗಿದೆ. ಹೊರತು ಇಡೀ ಹೋರಾಟ ಇರೋದು ನಮ್ಮನ್ನ ಇಲ್ಲಿಂದ ಓಡಿಸ್ಲಿಕ್ಕಾಗಿ ಅಂತಲೇ ಹೇಳ್ತಾರೆ, ಬ್ರಿಟಿಷರೇ ಹೇಳ್ತಾರೆ. ಓಕೆ 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 ಓಕೆ. ಅಲ್ಲಿ ಆಗಿದ್ರೆ ಕೇವಲ ಇದು ರೈತರ ಬಂಡಾಯ ಅಂತ ಬ್ರಿಟಿಷರು ಅಷ್ಟಕ್ಕೆ ಸೀಮಿತರಾಗುವುದಿಲ್ಲ. ಅವರ ವರದಿಯಲ್ಲಿ ಇದರ ಒಟ್ಟು 1115 ಜನರನ್ನ ಬಂಧನ ಆಗ್ತದೆ. ಈಗ ಸರ್, ಈಗ ಇದರಲ್ಲಿ ಇಡೀ ಜನಸಮೂಹ ಪಾಲುದಾರಿಕೆ ಇದೆ ಅಲ್ವಾ? ಈಗ ನೀವು ಹೇಳ್ತೀರಿ ಸುಳ್ಯದಿಂದ ನಂತರ ಅದು ಪುತ್ತೂರು, ಬಂಟ್ವಾಳ, ಕಾಸರಗೋಡು ಇಲ್ಲಿಗೆಲ್ಲ ವ್ಯಾಪ್ತಿ ಪಸರಿಸ್ತಾ ಹೋಗುವಂಥದ್ದು ಅಂತ. ಸೊ ಇಟ್ ಮೀನ್ಸ್ ಆ ಕಾಲದಲ್ಲಿ ಈ ಪರಿಸರದ ಜನರು ಈಗ ನಾವು ಅದನ್ನು ಇವತ್ತಿನ ಕಾಲದ ರೆವೆನ್ಯೂ ತಾಲೂಕು ಅಂತ ಹೇಳ್ತೇವೆ. ಬಟ್ ಆವತ್ತಿನ ನಿಮ್ಮ ಲೆಕ್ಕದ ಪ್ರಕಾರ ನನ್ನೊಂದು ಬೇರೆ ಬೇರೆ ತಾಲೂಕುಗಳಿದೆ ಹೆಸರಲ್ಲಿ. ಹೌದು. ಸೊ ನಾನು ಕೇಳುವಂಥದ್ದು, ಸುಳ್ಯ ಕೇಂದ್ರದಿಂದ ಆರಂಭವಾಗಿ ಉಳಿದ ಕಡೆಗೆಲ್ಲ ಬರುವಾಗ ಜನರ ಭಾಗಿದಾರಿಕೆ ಹೇಗಿತ್ತು? ವೆದರ್ ರಿಯಲಿ ಪಾರ್ಟಿಸಿಪೇಟೆಡ್ ಅಥವಾ ಕೇವಲ ಒಂದಷ್ಟು ಕೃಷಿಕರು, ಕೃಷಿ ಮಾಡ್ತಾ ಇದ್ದವರು, ರೈತರು ಮಾತ್ರ ಭಾಗಿದಾರರಾದದ್ದ ಅಂತ? ಇದು ನಾನು ಹೇಳಿದೆ ಅಲ್ಲ, ಈಗ ಸುಳ್ಯದಲ್ಲಿ ಶುರುವಾಗುವಾಗ ಕನಿಷ್ಠ 1200 ಜನ ಇದ್ರು ಅಂತ. ಅದು ಸ್ವಂತ ತನ್ನ ವೈಯಕ್ತಿಕ ಪ್ರಭಾವದಿಂದ ಅಷ್ಟು ಜನರನ್ನು ಕ್ರೋಢೀಕರಿಸಿದ್ದು ಕೆದಂಬಾಡಿ ರಾಮೇಗೌಡ. ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಅದು ಹಿಮಕರ ಹೇಳಿದಾಗ ಒಂದಷ್ಟು ಅವರ ಬಂಧು ಬಳಗ, ಜಾತಿಯ ಒಳಗಿನ ಒಂದು ಇದರಿಂದ ಸೇರಿಸಿಕೊಂಡದ್ದು ಅಂತ. ಒಂದು ಸುಳ್ಯ 1834 ಟಿಪ್ಪು ಸತ್ತ ನಂತರದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಟೆರಿಟರಿ ವ್ಯತ್ಯಾಸ ಆಗ್ತಿತ್ತು. ಸುಳ್ಯ ಕೆಲವು ಸರ್ತಿ ಹಾಲೇರಿ ವಂಶ ಕೆಳಗೆ ಹೋಗೋದು, ಕೆಲವು ಸರ್ತಿ ಇಕ್ಕೇರಿ ವಂಶ ಕೆಳಗೆ ಹೋಗೋದು, ಕೆಳದಿಗೆ ಹೋಗೋದು, ಹೀಗೆಲ್ಲ ನಡೀತಾ ಇತ್ತು. 1799ರಲ್ಲಿ ಟಿಪ್ಪು ಸತ್ತ ನಂತರ 1834ರವರೆಗೂ ಸುಳ್ಯವನ್ನ, ಅದು ಸುಳ್ಯ ಭಾಗ ಇವರ ಎಂಥದ್ದು ಕೊಡಗಿನ ಆಸ್ಥಾನದ, ಕೊಡಗಿನ ಅರಸರ ಕೈ ಕೆಳಗೆ ಇತ್ತು. ಅದನ್ನ ಕೆಳಕೊಡಗು ಅಂತ ಕರೀತಿದ್ರು. ಹೌದು, ಲೋಯರ್ ಕೂರ್ಗ್ ಮತ್ತು ಅಪ್ಪರ್ ಕೂರ್ಗ್ ಅಂತ. ಕೆಳಕೊಡಗಿನ ಸುಳ್ಯ ಜನರು, ಸುಳ್ಯ ಈಗ ಹೇಳಿದ ಆಡೂರು ಈ ಭಾಗ ಅಥವಾ ಇಲ್ಲಿ ಪುತ್ತೂರವರೆಗೂ ಕೆಳಕೊಡಗು ಇತ್ತು. ಅವರು ಭಾವನಾತ್ಮಕವಾಗಿ ಸಂಬಂಧ ಹೊಂದಿದ್ರು ಮತ್ತು ಅವರು ಈ ಹೋರಾಟವನ್ನು ಶುರು ಮಾಡಿದ್ರು. ಅದಕ್ಕೆ ವ್ಯಾಪಕತೆ ಪಡ್ಕೊಳ್ತು. ಯಾಕೆ ಅಂತ ಹೇಳಿದ್ರೆ, ಒಂದು ಬ್ರಿಟಿಷ್ ವಿರೋಧಿ ಮನಸ್ಥಿತಿಗಳು ಎಲ್ಲ ಭಾಗದಲ್ಲಿದ್ದು, ಈ ಕೆನರಾದ ಉಳಿದ ಭಾಗದಲ್ಲಿದ್ದು, ಇವರ ಆಡಳಿತ ವ್ಯವಸ್ಥೆಗಳು, ಒಂದು ಇವರು ರೆವಿನ್ಯೂ ಸಿಸ್ಟಮ್ ಒಂದಾಯಿತು, ಇನ್ನು ಜುಡಿಷಿಯರಿ, ಈ ನ್ಯಾಯಾಂಗ ವ್ಯವಸ್ಥೆ ಹಿಂದೆ ಇದ್ದದ್ದು ಅದು ವಿಭಿನ್ನವಾಗಿತ್ತು. ಜೊತೆಲೇ ಯಾವತ್ತು ಏನೋ ಒಳ್ಳೆ ಕೆಲಸ ಮಾಡಿದವನಿಗೂ ಸುಳ್ಳು ಕಾರಣ ಹೇಳಿ ಅವನಿಗೆ ಶಿಕ್ಷೆ ವಿಧಿಸಿದಂತ ಅಂತ ತುಂಬ ಘಟನೆಗಳೆಲ್ಲ ನಡೆದಿದ್ದವು. ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲೆಲ್ಲ ಒಂದು ಮನಸ್ಥಿತಿ ಬ್ರಿಟಿಷರ ವಿರುದ್ಧವಾಗಿತ್ತು. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿದ್ದ ಜಮೀನ್ದಾರಶಾಹಿ, ಇಲ್ಲಿದ್ದ ಪಾಳೆಗಾರಿಕೆ ವ್ಯವಸ್ಥೆಗಳು. ಏಕೆಂತ ಹೇಳಿದ್ರೆ, ನಮ್ಮ ನಂದಾವರದ ಲಕ್ಷ್ಮಪ್ಪ ಬಂಗರಸ, ಆತನನ್ನು ಮಂಗಳೂರಿನಲ್ಲಿ ಬಿಕರ್ನ ಕಟ್ಟೆಯಲ್ಲಿ ಗಲ್ಲಿಗಾಗ್ತಾರೆ. ಆತ 1800ರಲ್ಲಿ ಪಟ್ಟಕ್ಕೆ ಬರ್ತಾನೆ. 1800ರಲ್ಲಿ ಇವನು ಟಿಪ್ಪು ಸತ್ತ ನಂತರ ಅವನು ಪಟ್ಟಕ್ಕೆ ಬರ್ತಾನೆ. 1837ರವರೆಗೂ ಅವನು ಸ್ವಲ್ಪ ರಾಜಧನದಲ್ಲೇ ಬದುಕ್ತಾ ಇರ್ತಾನೆ. ಆದರೆ ತುಳುನಾಡಿನ ಇತಿಹಾಸ ಏನು ಹೇಳ್ತೆ ಅಂತ ಹೇಳಿದ್ರೆ, ಇಲ್ಲಿ ಹಲವು ಪಾಳೆಯಪಟ್ಟುಗಳು ಇರೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಅಷ್ಟು ಇಲ್ಲಿ ಬಂಗಾಡಿ ಅರಸರಾಗಲಿ, ಅಜಿಲರಾಗಲಿ, ಮತ್ತು ಇನ್ನು ಬೇರೆ ಬೇರೆ ನಿಮ್ಗೆ ಗೊತ್ತಿದೆ, ಇಲ್ಲಿ ಪಾಳೆಗಾರರಿದ್ದರು. ಅಷ್ಟು ಪಾಳೆಗಾರರಲ್ಲಿ ಮೊದಲನೇ ಅದಕ್ಕೆ ಅಂತ ಹೇಳ್ತಾರೆ ಆದ್ಯತೆ, ಯಾವುದಾದ್ರು ಏನಾದರೂ ಒಂದು ಆಹ್ವಾನ ಕೊಡೋದಿದ್ರು ಮೊದಲೇ ಹೇಳಿಕೆ ಯಾರಿಗೆ ಕೊಡೋದು ಅಂತ ಹೇಳಿದ್ರೆ ಅದು ಈ ನಂದರಸರಿಗೆ ಕೊಡ್ತಾಯಿದ್ರು, ಬಂಗಾಡಿದ್ದು. ಅಂಥವನ ಸ್ಥಿತಿಯೇ ಎಷ್ಟು ಹೀನಾಯವಾಗಿತ್ತು ಬ್ರಿಟಿಷರ ಸಂದರ್ಭದಲ್ಲಿ. ಆತ ಈ ಎಲ್ಲ ಹೋರಾಟಗಳು ಅವನನ್ನ ಅದಕ್ಕೆ ಹೆಚ್ಚು ಇನ್ವಾಲ್ವ್ ಆಗುವಾಗ ಮಾಡಿತ್ತು. ನಮ್ಮ ಈ ಸುಳ್ಯದ ಹೋರಾಟ ಅಂದ್ರೆ ಅವರೇನು ತುಂಬಾ ಕಂಫರ್ಟ್ ಆಗಿರ್ಲಿಲ್ಲ ಅಂತ, ಬ್ರಿಟಿಷರ ಜೊತೆಗೆ ಇರಲಿಲ್ಲ. ಮತ್ತು ತಮ್ಮ ಹಿಂದಿನ ಏನೋ ಅವ್ರದ್ದು ಸ್ಥಿತಿಗತಿಗಳಿದ್ದು ಅದಕ್ಕೆ ಅನುಗುಣವಾಗಿ ಅವರ ಬದುಕು ಇರಲಿಲ್ಲ, ರಾಜ ಮರ್ಯಾದೆ ಸಿಗ್ತಾ ಇರಲಿಲ್ಲ. ಹಿಮಕರ್ ಅವರೇ, ಅದೇ ನಾನು ಸರ್ಗೆ ಕೇಳಿದನ್ನೇ, ಜನರ ಭಾಗಿದಾರಿಕೆ ಸುಳ್ಯದ ಆಚೆಗೆ ಕೂಡ ನಿಜವಾಗಿದ್ದದ್ದು ಹೌದಾ ಅಂತ? ಹೌದು. ಈಗ ಅವರ ಹೇಳಿದ್ದ ಅಭಿಪ್ರಾಯನ ಇನ್ನಷ್ಟು ವಿಸ್ತರಿಸ್ತೇನೆ, ವಿವರದಲ್ಲಿ ಇದೆ ಅಷ್ಟೇ. ಒಂದನೇದಾಗಿ ಜಾತಿ ಧರ್ಮದ ಒಂದು ಪ್ರಾದೇಶಿಕ ಎಲ್ಲೆಗಳನ್ನು ಮೀರಿ ಅರಬ್ಬಿ ಸಮುದ್ರದ ಗಡಿಯ ತನಕವೂ ಇದು ಪಸರಿಸಿತ್ತು ಈ ಹೋರಾಟದ ಕಿಚ್ಚು.
ಎರಡನೇದು ಜಾತಿ ಧರ್ಮದ ಗಡಿ ಕೂಡ ಮೀರಿ ಬಂದಿತ್ತು. ಉದಾಹರಣೆಗೆ ಒಂದು ನೀವು ಹೇಳಿದಾಗೆ ಭೂಮಾಲೀಕರ ವಿಚಾರ. ಭೂಮಾಲೀಕರು ಅದವರೆಗಿದ್ದ ಜಮೀನ್ದಾರಿಯ ಸಿಸ್ಟಮ್ ಇವರು ಬದಲಾಯಿಸಿದರು. ಇಲ್ಲಿ ಮೊದಲೇ DC 1800ರಲ್ಲಿ ಮಂಗಳೂರು ಚೇರಲ್ಲಿ ಕೂತಿದ್ದು. ಅಲ್ಲಿಂದ ಮೇಲೆ ಎಲ್ಲ ಬದಲಾಗ್ಲಿಕ್ಕೆ ಶುರು ಆಗ್ತದಲ್ಲ, ಇಲ್ಲಿದ್ದಂಥ ಉಳಿಗೆಮಾನ ವ್ಯವಸ್ಥೆಗೆ ಪೆಟ್ಟು ಬಿತ್ತು. ರೈತ ಉತ್ಪಾದಕನನ್ನು ಡೈರೆಕ್ಟ್ ಆಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಲಿಂಕ್ ಮಾಡಿಕೊಂಡ್ರು. ಅಂದ್ರೆ ಈ ಮಧ್ಯದಲ್ಲಿರುವಂತ ಈ ಭೂ ಹಿಡಿವಳದಾರರು, ಯಜಮಾನರು, ಭೂಮಾಲಕರು, ಪಟೇಲರು ಇಂಥವ್ರದ್ದು ಅಧಿಕಾರ ಕಡಿಮೆ ಇತ್ತು, ಕಂಟ್ರೋಲ್ ತಪ್ಪಿತ್ತು. ಸೊ ಹಾಗಾಗಿ ಭೂಮಾಲಕರು ದೊಡ್ಡ ಪ್ರಮಾಣದಲ್ಲಿ ಬಂದರು. ಇವರಿಗೆಲ್ಲೇ ರೆವಿನ್ಯೂ ಈಗ ಹೇಳಿದ ಗೇಣಿ ನಷ್ಟ ಆಯಿತು. ಇದು ಒಂದು ಅವರನ್ನು ಹೆಚ್ಚೆಚ್ಚು ಸೇರ್ಲಿಕ್ಕೆ ಒಂದು ಕಾರಣ ಇರ್ಬೋದು. ಎಲ್ಲರಿಗೆ ಕೂಡ ಆ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧವಾದಂತ ಒಂದು ಮನಸ್ಥಿತಿ, ಮನೋಧರ್ಮ ಸೃಷ್ಟಿಯಾಗಿತ್ತು. ಎರಡನೇದು ಧರ್ಮ. ಈ ಹೋರಾಟದಲ್ಲಿ ಮುಸ್ಲಿಮರ ಭಾಗವಹಿಸಿಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈಗ ನಾವು ಇಲ್ಲಿ ವಸಂತ ಮಾಧವ KG ವಸಂತ ಹಿಸ್ಟೋರಿಯನ್ನು ಅವರ ಕೆಲವು ಕೃತಿಗಳು ಡಿಕೇರಿ ಬಗ್ಗೆ ಬರೆದಿದ್ದಾರೆ. ಆಮೇಲೆ ಅದುವರೆಗೆ ಬ್ರಿಟಿಷರು ಮಂಗಳೂರು ಕರಾವಳಿಯನ್ನು ಸ್ವಾಧೀನ ಕಂಟ್ರೋಲ್ ಬಂದರುಗಳನ್ನು ಕಂಟ್ರೋಲ್ ತಗೊಳ್ಳುವವರೆಗೆ ಇಡೀ ವ್ಯಾಪಾರ ರೇವು ಪಟ್ಟಣಗಳು, ಇಲ್ಲಿಯ ಎಕ್ಸ್ಪೋರ್ಟ್ ಇಂಪೋರ್ಟ್ಗಳ ಸಂಗತಿ ಇದೆಲ್ಲವೂ ಕೂಡ ಯಾರ್ದು ಮುಸ್ಲಿಂ ವ್ಯಾಪಾರಿಗಳ ಕೈಯಲ್ಲಿತ್ತು. ಇವರು ಅದರ ಹಿಡಿತವನ್ನು ಕಳ್ಕೊಂಡ್ರು. ಈಗ ಉಳ್ಳಾಲದ ಹೋರಾಟದ ಬಗ್ಗೆ ಹೇಳುವಾಗ ಮುಸ್ಲಿಂ ಭಾಗವಹಿಸಿಕೆ ಬಗ್ಗೆ ಹೇಳ್ತಾರೆ. ಯಾಕೆ ಉಳ್ಳಾಲದ ರಾಣಿ ಹಬ್ಬಕ್ಕ ಜೊತೆ ಸೇರ್ತಾರೆ ಅಂತೇಳಿ ಅವರು ಟ್ರೇಡ್ ರಿಲೇಷನಲ್ಲಿ ಅವರು ಬಿಸ್ನೆಸ್ ಕ್ಲಾಸು ಭಾಳ ಸ್ಟ್ರಾಂಗ್ ಆಗಿದ್ದರು. ಪೋರ್ಚುಗೀಸರಿಂದ ಸಮಸ್ಯೆ ಆಯಿತು. ಅವರು ಡೈರೆಕ್ಟ್ ಬಂದು ಇಲ್ಲಿಂದ ಯಾವುದು ಭತ್ತ, ಅಕ್ಕಿ ಮತ್ತು ಸ್ಪೈಸಸ್, ಕಾಡಿಂದ ಬರುವಂಥ ಕಾಳು ಮೆಣಸು, ಏಲಕ್ಕಿ ಇತ್ಯಾದಿ ಎಲ್ಲ ಅವರು ಡೈರೆಕ್ಟ್ ಲಿಂಕ್ ಆಯಿತು. ಸೊ ಇದು ಇನ್ನೊಂದು ಫ್ಯಾಕ್ಟ್ರು. ನೀವು ಇಲ್ಲಿ ಆರೋಪ ಪಟ್ಟಿ ಯಾರ ಮೇಲೆಲ್ಲ ಚಾರ್ಜಸ್ ಬಿದ್ದಿದೆ ಅದರಲ್ಲಿ ಮುಸ್ಲಿಮರ ಸಂಖ್ಯೆ ಉಂಟು ಬಹಳ. ಆಮೇಲೆ ನಾನು ಆಗ 1837ರ ಹೋರಾಟದಲ್ಲಿ ಮುಸ್ಲಿಮರು ನಮ್ಮ ಈ ಹೋರಾಟದಲ್ಲಿ ಬಹಳ ಇದು ಹೆಸರುಗಳು ಮುಸ್ಲಿಮರ ಹೆಸರು ಹೇಳೋದು. ಇವರೆಲ್ಲ ಭಾಗವಹಿಸ್ತಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ. ಮಂಗಳೂರಿನವರೆಗಿರುವಂತಹ ಮುಸ್ಲಿಮರು ಎಲ್ಲ ಕಡೆಯಲ್ಲಿ ಕೂಡ ಭಾಗವಹಿಸಿಕೆಯನ್ನು ಕಾಣುತ್ತೇವೆ. ಅವರಿಗೆ ಶಿಕ್ಷೆಯೂ ಆಗಿದೆ. ಇನ್ನೊಂದು ಈ ಬಂಟ್ ಸಮುದಾಯ ಬಹಳ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಹೂಕಣ್ಣ ಬಂಟ, ಬೀರಣ್ಣ ಬಂಟ, ನೀವು ಹೆಸರುಗಳಲ್ಲಿ ಕಾಣ್ತೇವೆ ನೋಡಿ. ಬಂಟ್ವಾಳದ ಬೀರಣ್ಣ ಬಂಟ ಅಂತೂ ದೊಡ್ಡ ರೋಲ್ ಇದೆ. ಮಂಗಳೂರಿನಲ್ಲಿ ಮೀನುಗಾರರು ಬರುವಾಗ ಮೀನುಗಾರರು ಎಲ್ಲವರು ಬಂದಿದ್ರು. ಸಣ್ಣ ಪುಟ್ಟ ಜಾತಿಗಳು ಅವರು ಎಲ್ಲ ಅಂದ್ರೆ ಈ OBC ಅಂತ ನಾವು ಹೇಳ್ತೇವಲ್ಲ, ಈ ಕ್ಯಾಟಗರಿಯಲ್ಲಿ ಬಂದವರು. ನೀವು ಕೊಡಗಿಗೆ ಹೋದಾಗ ಚಿಟ್ಟಿಗುಡಿಯ, ಕರ್ತಗುಡಿಯ ಬರ್ತಾರೆ, ಬುಡಕಟ್ಟು ಜನಾಂಗದವರು. ಅವರು ಯುದ್ಧ ವಿದ್ಯೆಯಲ್ಲಿ ಬಹಳ ಪರಿಣಿತರು. ಪೂಮಲೆಯಲ್ಲಿ ಈ ಗರಡಿಯಲ್ಲಿ ಇದು ತರಬೇತಿ ಆಗೋತ್ತಿಗೆ ಅವರು ಬಂದು ತರಬೇತಿ ಕೊಟ್ಟಿದ್ದಾರೆ ಅಂತಿದೆ. ಸೊ ಹಾಗಾಗಿ ಇದು ಜಾತಿ, ಧರ್ಮ, ಪ್ರದೇಶ, ಭಾಷೆ ಎಲ್ಲವನ್ನು ಮೀರಿ ಇಡೀ ಕರಾವಳಿಯನ್ನು ವ್ಯಾಪಿಸಿರುವಂತ ಒಂದು ದೊಡ್ಡ ಹೋರಾಟ ಇದು. ಅದು ಸ್ವಾತಂತ್ರ್ಯದ ಹೋರಾಟ ಅಂತ ಹೇಳೋದಕ್ಕೆ ಯಾವ ಅನುಮಾನವೂ ಇಲ್ಲ. ಎಸ್, ನೀವು ಅಲ್ಲಿ ಅನೇಕ ಮಂದಿ ಹೆಸರುಗಳನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತೀರಿ. ಪಟೇಲ್, ಐತಪ್ಪ ಬಂಟ, ಕೊಟ್ಟಾರಿ ಕುഞ്ഞി, ಮಮ್ಮು ಬ್ಯಾರಿ, ಸುಬ್ರಾಯ, ನಂಗಾರ ಸುಬ್ಬ, ಈ ರೀತಿಯಾಗಿ ಬೇರೆ ಬೇರೆ ಕಡೆಯದೆಲ್ಲ ಕೊಟ್ಟಿದ್ದೀರಿ. ಯಾವ್ಯಾವ ಜೈಲಿನಲ್ಲಿ ಅವರು ಅರೆಸ್ಟ್ ಆಗಿದ್ರು, ಶಿಕ್ಷೆ ಅನುಭವವಾಗಿದ್ದರು. ಐತಣ್ಣ ಬಂಟ, ದೊಡ್ಡತೋಟ ಸುಬ್ರಾಯ, ಸುಬ್ಬಪ್ಪ, ನಡುಂಪಳ್ಳಿ ದೇವಪ್ಪರೈ, ಧೂಮ, ಸೀರೆಕಜೆ ಮಲ್ಲಯ್ಯ, ಈ ರೀತಿಯಾಗಿ ಅನೇಕ ಹೆಸರುಗಳು ಪಟ್ಟಿಯೇ ಇದೆ ಇದರಲ್ಲಿ. ಅದು ಒಂದು ಭೂ ಪ್ರದೇಶದವರಲ್ಲ, ಎಲ್ಲ ಭಾಗದ ಎಲ್ಲ ಗ್ರಾಮಗಳಿಗೆ ಸೇರಿದ. ಇವರು ಯಾರು ಸುಳ್ಯದವರಲ್ಲ, ನೀವು ಹೇಳಿದ್ರೆ ಹೌದು, ಮತ್ತೆ ಉಳಿದವರೆಲ್ಲ ಈ ಭಾಗದವರು. ಓಕೆ ಓಕೆ ಓಕೆ. ಅಂದರೆ ಇಲ್ಲಿ ಒಂದು ಆಗಿದ್ದರೆ ಭಾರಿ ಸ್ಪಷ್ಟ. ಯಾಕಂತ ಹೇಳಿದ್ರೆ ಈ ಹೋರಾಟ ಕೇವಲ ಅದು ರೈತರ ಹೋರಾಟ ಅಥವಾ ರೈತರ ದಂಗೆ ಅಂತ ಆಗಿರಲಿಲ್ಲ. ಇದು ಇಡೀ ಜನಸಮುದಾಯದ ಹೋರಾಟ ಆಗಿತ್ತು ಮತ್ತು ಭಾರಿ ಸ್ಪಷ್ಟವಾಗಿ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟ. ಇದು ಬ್ರಿಟಿಷರ ವಿರುದ್ಧವೇ, ಬ್ರಿಟಿಷರ ಆಡಳಿತ ಅಂತ್ಯ ಆಗಬೇಕು ಅನ್ನೋಂಥ ಮನಸ್ಥಿತಿಯಲ್ಲೇ ನಡೆದಂಥ ಹೋರಾಟ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಭಾರತ ಚರಿತ್ರೆಯನ್ನು ಓದುವಾಗ 1857 ಏನು ಸಿಪಾಯಿ ದಂಗೆ ಅಂತ, ನಂತರ ಅದನ್ನು ನಾವು ಈಗ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾ ಇದ್ದೇವೆ. ಅದು ನಿಜವಾಗಿಯೂ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಮೊದಲ. ಬಟ್ ಅದಕ್ಕಿಂತಲೂ 20 ವರ್ಷ ಮೊದಲು ನಡೆದ ಹೋರಾಟ ಇದು. 1857ಕ್ಕಿಂತಲೂ ಮೊದಲು ನಡೆದಂಥ ಹೋರಾಟ. ಯಾಕೆ ಇದು ಚಾರಿತ್ರಿಕವಾಗಿ ದಾಖಲಾಗಲಿಲ್ಲ ಅಂತ? ಬ್ರಿಟಿಷರ ವಿರುದ್ಧ ನಡೆದ ಒಂದು ದೊಡ್ಡ, ನೀವು ಹೇಳೋ ಪ್ರಕಾರ 2-3 ಜಿಲ್ಲೆಗಳನ್ನು ವ್ಯಾಪ್ತಿಯನ್ನು ಪಡ್ಕೊಂಡು ನಡೆಯುವಂಥ ಹೋರಾಟ. ಯಾಕೆ ಅದು 2-3 ಜಿಲ್ಲೆಗಳನ್ನು ಅದು ಹೋರಾಟ ನಡೆಯುವಾಗ ಅಷ್ಟು ಜಾಗದಲ್ಲಿ ನಡೆದದ್ದು. ಅದರ ಹಿನ್ನೆಲೆಯಲ್ಲಿ ಇಡೀ ಭಾರತದಾದ್ಯಂತ ಇಂಥ ಹೋರಾಟವನ್ನು ನಡೆಸಬೇಕು ಅಂತ ಹೇಳೋ ಉದ್ದೇಶ ಇದ್ದದ್ದು ಕಂಡುಬರ್ತದೆ.
ಅದು ಚಿಕ್ಕವೀರರಾಜನ ಅವಧಿಯಲ್ಲೇ ಕಾಣಿಸ್ತಾ ಇದೆ. ಅದು ಬಹುಶಃ ಚಿಕ್ಕವೀರರಾಜನ ಪರವಾಗಿ ಸ್ವಾಮಿಯ ಪರಂಪರ ಅವನು ಭಾರತದಾದ್ಯಂತ ಓಡಾಡಿದ್ದಾನೆ. ಪರಂಪರ ಅವರ ಬಗ್ಗೆ ಈ ಹೋರಾಟ ಬರುವಾಗ ಬಾರಿ ದೊಡ್ಡ ವಿಚಾರಗಳು ಬರ್ತದೆ. ಈ ಸ್ವಾಮಿಯ ಪರಂಪರ ಕತ್ರಪ್ಪ ಬಾಹು ಅಂತ ಹೇಳೋ ಒಬ್ಬ ಮರಾಠ ವ್ಯಕ್ತಿ, ಚಿತ್ರದುರ್ಗದವನು. ಅವನ ತಂದೆ ಮೈಸೂರು ಯುದ್ಧದಲ್ಲಿ ಸಾಯ್ತಾನೆ. ಆಗ ಅವನು ಚಿಕ್ಕ ಮಗು ಅಥವಾ ಚಿಕ್ಕ ಹುಡುಗ. ಅಲ್ಲಿಂದ ಮೇಲೆ ಅವನಿಗೆ ಬ್ರಿಟಿಷರ ವಿರುದ್ಧ ಅಸಹನೆ ಇರ್ತದೆ. ಮತ್ತು ಬ್ರಿಟಿಷರು ಟಿಪ್ಪುವಿಗೆ ಯುರೋಪ್ನ ಬಗ್ಗೆ ಪರಿಕಲ್ಪನೆ ಇತ್ತು, ಅವನಿಗೆ ಏಷ್ಯಾದ ಬಗ್ಗೆ ಪರಿಕಲ್ಪನೆ ಇತ್ತು. ಹಾಗಾಗಿ ನಮಗೆ ಈ ಭಾರತ ಅಂತೇಳೋ ಒಂದು ಪರಿಕಲ್ಪನೆ ಇಲ್ಲ ಅಂತೇಳೋ ವಾದ ಒಂದಿದೆ. ಅದು ಅಲ್ಲ ಅಂತ ಹೇಳೋದು ಟಿಪ್ಪುನ ಕಾಲದ ಘಟನೆಗಳೇ ನಮ್ಮ ಸಾಬೀತುಪಡ್ತವೆ. ನನಗೆ ಫ್ರೆಂಚ್ ಕ್ರಾಂತಿಯ ಬಗ್ಗೆ ಆತನಿಗೆ ಗೊತ್ತಿತ್ತು, ಆತನ ಹತ್ರ ಲೈಬ್ರರಿ ಇತ್ತು ಅಂತ ಹೇಳ್ತಾರೆ ಒಳ್ಳೆಯ. ಹಾಗೆ ಈ ಅವನ ಸೈನಿಕನ ಮಗ ಇವನು ಕತ್ರಪ್ಪ ಬಾಹು. ಅವನು ನಂತರದಲ್ಲಿ ಮದುವೆ ಆಗ್ತಾನೆ. ಮದುವೆ ಆಗಿ ಆಮೇಲೆ ಅವನು ಸನ್ಯಾಸ ತಗೊಳ್ತಾನೆ. ಸನ್ಯಾಸ ಅವನು ಬದುಕಿನ ಇದು ಎಂಥದ್ದು ಸಾಂಸಾರಿಕ ಜೀವನವನ್ನು ಅದನ್ನು ತ್ಯಜಿಸಲಿಕ್ಕಾಗಿ ಅವನು ಸನ್ಯಾಸಿ ಆಗಿದ್ದಲ್ಲ. ಅವನು ಒಂದು ಹೋರಾಟವನ್ನು ಎತ್ಕೊಳ್ಬೇಕು ಅಂತ ಹೇಳೋ ಕಾರಣಕ್ಕಾಗಿ ಅವನು ಸನ್ಯಾಸಿಯಾಗಿ ಅವನು ದೇಶದಾದ್ಯಂತ ಈಗಿನ ಭಾರತ ಮತ್ತು ಈಗಿನ ಪಾಕಿಸ್ತಾನದ ಈ ಪ್ರದೇಶಗಳಲ್ಲಿ ಅವನು ಓಡಾಡಿರ್ತಾನೆ. ಹಾಗಾಗಿ ಅವನು 1830 ಅವನಿಗೂ ಸಹ ಈ ಭಾಗದಲ್ಲಿ ಹೆಚ್ಚಿನ ಒಲವಿತ್ತು. ಕೊಡಗು ಮತ್ತು ಸುಳ್ಯ ಪ್ರದೇಶ. ಸುಬ್ರಹ್ಮಣ್ಯದಲ್ಲಿ ಅವನು ಕೋಜಿಕೋಡು ಮನೆಯವರ ಹತ್ರ ಅವನು ನಿರಂತರ ಸಂಪರ್ಕ ಇಟ್ಕೊಂಡಿದ್ದ. 1835 ಕೋಜಿಕೋಡು ಮನೆಯಿಂದ ಅವನು ಕೊಡಗಿಗೆ ಹೋಗಿ ತನಗೆ ತುಂಬ ಜನ ಬೆಂಬಲ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದ ಹೋರಾಟ ಮಾಡುವ ಅಂತ. ಆದರೆ ಅವನು ನಿರೀಕ್ಷೆಗೆ ತಕ್ಕಷ್ಟು ಜನ ಅವನ ಹಿಂದೆ ಬರೋದಿಲ್ಲ. ಅವನು ಮೊದಲೇ ವಾರ್ನ್ ಮಾಡಿರ್ತಾನೆ, ನೀವು ನನ್ನ ಜೊತೆ ಬಂದರೆ ನಾನು ಗೆದ್ದರೆ ನಿಮಗೆ ಸ್ವಾತಂತ್ರ್ಯ ಸಿಗ್ತದೆ, ಒಂದು ವೇಳೆ ನಾವು ಸೋತರೆ ನಿಮ್ಮ ಬದುಕು ದುರ್ಬರ ಆಗ್ತದೆ ಅಂತ ಹೇಳೋದು ಅವನು ವಾರ್ನ್ ಮಾಡಿದ್ದ. ಅದನ್ನು ಒಪ್ಪಿಕೊಂಡು ನೀವು ಬರೋದಿದ್ರೆ ನನ್ನ ಜೊತೆ ಬನ್ನಿ ಅಂತ. ಹಾಗೆ ಆಗುತ್ತೆ. ಅವನನ್ನು ಅರೆಸ್ಟ್ ಮಾಡ್ತಾರೆ. ಅವನು ಮಂಜರಾಬಾದ್ ಭಾಗದಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಮುಂದೆ ಅವನನ್ನು ಈ ಮೊದಲು ವೆಲ್ಲೂರು ಜೈಲಿಗೆ ಕಳಿಸ್ತಾರೆ. ಪ್ರಾಥಮಿಕ ತನಿಖೆ ಅವನ ಬಗ್ಗೆ ವಿಚಾರಣೆ ಮಾಡಿ ವೆಲ್ಲೂರು ಜೈಲಿಗೆ ಕಳಿಸ್ತಾರೆ. ಆಮೇಲೆ 1834 ಪದಚ್ಯುತಿಯಾದ ಚಿಕ್ಕವೀರರಾಜನ ಕಾಶಿಗೆ ಕಳಿಸುವಾಗ ವೆಲ್ಲೂರು ಮುಖಾಂತರ ಹೋಗ್ತಾರೆ. ಆಗಲೇ ವರ್ಷಗಳ ಗಟ್ಟಲೆ ಕಳೆದಿರ್ತದೆ. ವೆಲ್ಲೂರು ಜೈಲಲ್ಲಿ ವೆಲ್ಲೂರು ಮೇಲೆ ಚಿಕ್ಕವೀರರಾಜನ ಇದು ಅವನ ಸಂಸಾರ ಈ ಕಾಶಿಗೆ ಹೋಗಬೇಕು. ಆಗ 1835 ಆಗಿದೆ. ಆಗ ವೆಲ್ಲೂರು ಜೈಲಲ್ಲಿದ್ದ ಇವನ್ನ ಕತ್ರಪ್ಪ ಬಾಹು ಅಥವಾ ಸ್ವಾಮಿಯ ಪರಂಪರ ಅಲ್ಲಿಂದ ತಿರುಚಿರಾಪಳ್ಳಿ ಜೈಲಿಗೆ ಕಳಿಸ್ತಾರೆ. ಇದು ಇಲ್ಲಿದ್ರೆ ಸೇಫ್ಟಿ ಇಲ್ಲ ಅಂತ. ಏನಾದರೂ ತೊಂದರೆ ಕೊಡ್ತಾನೆ, ಅಷ್ಟು ದೊಡ್ಡ ಕಾನ್ಸ್ಪಿರೇಟರ್ ಅಂತ ಅವ್ರಿಗೆ ಭಯಗ್ರಸ್ತರಾಗುತ್ತೆ. ನಡುಗುಟ್ಟಿಸಿದ್ದ. ಈ ಹೋರಾಟದಲ್ಲಿ ಕೆದಮಾಡಿ ರಾಮಯ್ಯಗೌಡರು ನಿರಂತರವಾಗಿ ಅವನ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಅವನೊಬ್ಬ ಶಿಷ್ಯ ಹುಲ್ಕಡದ ನಂಜಯ್ಯ ಅಂತ ಇರ್ತಾನೆ, ಅವನು ಸಹ ಈ ಹೋರಾಟದಲ್ಲಿ ಭಾಗಿಯಾಗ್ತಾನೆ. ಸಿರಕಜ್ಜಿ ಮಲ್ಲಯ್ಯ ಅಂತ, ಕುಕ್ಕನವರು ಚೆನ್ನಯ್ಯ ಅಂತ, ಇವರೆಲ್ಲರನ್ನ ನಿರಂತರವಾಗಿ ತಿರುಚಿರಪಳ್ಳಿ ಜೈಲಿಗೆ ಹೋಗೋದು ಬರೋದು ಏನು ಮಾಡ್ಬೋದು ಅಂತ ಅವರು ಅದರ ಬಗ್ಗೆ ಆಯೋಜನೆ ಮಾಡೋದು. ಯುರೋಪಿಯನ್ ಭಾಷೆಯಲ್ಲಿ ಪಿತೂರಿ ಮಾಡೋದ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಅವನಿಗೆ ಮತ್ತೆ ಶಿಕ್ಷೆಯಾಗಿ 1837 ಹೋರಾಟದ ಬಗ್ಗೆ ಸಹ ಅವನ್ನ ಮೈಸೂರಲ್ಲಿ ಅವನ ಬಗ್ಗೆ ಪುನಃ ವಿಚಾರಣೆ ನಡೆಸ್ತಾರೆ. ಆದರೆ ಅವನಿಗೆ ಯಾವುದೇ ಮರಣದಂಡನೆ ಕೊಡೋದಿಲ್ಲ. 1868 ಒಟ್ಟು 33 ವರ್ಷ ಅವನು ಜೈಲಲ್ಲಿ ಇರ್ತಾನೆ. ಅವನು ಮುದುಕ ಆಗಿರ್ತಾನೆ. ಮತ್ತೆ ಅವನ್ನ ಬಿಡ್ತಾರೆ ಅಷ್ಟೇ. ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಬ್ರಿಟಿಷ್ ಸರ್ಕಾರ ಬಂದರೂ ಸಹ ಅವನನ್ನು ಜೈಲಲ್ಲಿ ಇಟ್ಟಿರ್ತಾರೆ. ಅವನ ಬಗ್ಗೆ ಅಷ್ಟು ಆತಂಕದ ಇದ್ದಿರ್ತಾರೆ. ಎಸ್ ಸರ್, ಈಗ ಈ ಹೋರಾಟ ಅದು ಏನು ಬ್ರಿಟಿಷರನ್ನು ಇಲ್ಲಿಂದ ಓಡಿಸಬೇಕು ಅನ್ನುವಂಥ ನೆಲೆಯಲ್ಲಿ ಬರುವಂಥ ಹೋರಾಟ. ಕೊಡಗಿನವರು ಯಾವ ಸಂದರ್ಭದಲ್ಲಿ ಇದಕ್ಕೆ ಸೇರಿಕೊಳ್ತಾರೆ ಅಂತ? ಈಗ ಸುಳ್ಯದಿಂದ ಹೀಗೆ ಬರುತ್ತೆ ಬಂಟ್ವಾಳ ಅಥವಾ ಪುತ್ತೂರು, ಕೊನೆಗೆ ಮಂಗಳೂರು ಸೇರುವಂಥ ಸಂದರ್ಭದಲ್ಲಿ ಕೊಡಗಿನ ಜನರು ಅಥವಾ ಕೊಡಗಿನ ಸೈನಿಕರು ಏನಾಗುತ್ತೆ ಅಂತ, ಸುಳ್ಯದಿಂದ ಹೊರಟ ಸೈನ್ಯ ಈ ಮೊದಲು ಈ ಬ್ರಿಟಿಷರನ್ನು ಇಲ್ಲಿಂದ ಓಡಿಸ್ಬೇಕು ಅಂತ ಮುಖ್ಯ ಗುರಿ ಇದ್ದದ್ದು. ಮಡಿಕೇರಿಯಲ್ಲಿ ದೊಡ್ಡ ಬ್ರಿಟಿಷರ ಸೈನ್ಯ ಇರಲಿಲ್ಲ. ಮಡಿಕೇರಿಯಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ಹಾಗಾಗಿ ಮೊದಲು ಇದನ್ನು ಗೆದ್ದುಕೊಂಡು ಇಲ್ಲಿ ದೊಡ್ಡ ಸೈನ್ಯ ಇದ್ದವ್ರನ್ನ ಇವ್ರನ್ನ ಇಲ್ಲಿಂದ ಓಡಿಸ್ಬಿಟ್ಟು ಆಮೇಲೆ ಮಡಿಕೇರಿಯನ್ನು ಆಕ್ರಮಣ ಮಾಡುವ ಅಂತೇಳೋ ಉದ್ದೇಶ ಅವರಿಗಿದ್ದದು. ಹಾಗಾಗಿ ನಾನು ಹೇಳಿದೆ, ಬೆಳ್ಳಾರಿಯಲ್ಲಿ ಸೈನ್ಯ 4 ವಿಭಾಗ ಆಗಿ ಹೊಡೀತು. ಒಂದು ಕಾಸರಗೋಡು ಕಡೆ ಹೋಯ್ತು, ಇನ್ನೊಂದು ಕಾರ್ಕಳದ ಕಡೆ ಹೋಯ್ತು. ಅಲ್ಲಿ ಮಂಜಯ್ಯ ಹೆಗಡೆಯವರು ಧರ್ಮಸ್ಥಳದ ಅವರು
ಒಂದು ಮೂಡಬಿದ್ರೆಯಲ್ಲಿ ಒಂದು ಫಿರಂಗಿ ಇರ್ತದೆ, ಒಂದು ಧರ್ಮಸ್ಥಳದಲ್ಲಿ ಇರ್ತದೆ. 2 ಫಿರಂಗಿಯನ್ನು ಕೊಟ್ಟು ಕಳಿಸ್ತಾರೆ. ಮತ್ತು ಇಡೀ ಸೈನ್ಯಕ್ಕೆ ಅವರು ಭೋಜನ ವ್ಯವಸ್ಥೆ ಮಾಡ್ತಾರೆ, ಹಣಕಾಸು ವ್ಯವಸ್ಥೆ ಮಾಡ್ತಾರೆ ಮತ್ತು ಜನವನ್ನು ಕೊಡ್ತಾರೆ. ಮತ್ತು ಈಗಾಗಲೇ ಹಿಮಕರ ಹೇಳಿದಾಗೆ ಧರ್ಮ ಇದರಲ್ಲಿ ದೊಡ್ಡ ಕೆಲಸ ಮಾಡಿದೆ ಮತ್ತು ಜಾತಿಗಳು ಕೆಲಸ ಮಾಡಿವೆ ಅಂತ. ಆ ಕಾಲದಲ್ಲಿ ಜೈನ ಪಾಳೆಗಾರರಿಗೆ ಸ್ವಲ್ಪ ದುಸ್ಥಿತಿ ಇತ್ತು, ಅದೆಲ್ಲವೂ ಕಾರಣ ಆಗಿದೆ. ಈಗ ಲಕ್ಷ್ಮಪ್ಪ ಬಂಗರಸ ಸೇರಿಕೊಳ್ಳಿಕ್ಕೆ, ಇವರು ಮಂಜೆ ಹೆಗಡೆ ಅವರು ಸೇರಿಕೊಳ್ಳಿಕ್ಕೆಲ್ಲ ಅದೆಲ್ಲ ಕಾರಣಗಳಾಗಿರ್ಬೋದು. ಹಾಗೆ ಈ ಎಲ್ಲ ಸೈನ್ಯ ಬಂದು ಇಲ್ಲಿಗೆ ಮಂಗಳೂರು ಗೆದ್ದು ಒಂದು ಸೈನ್ಯ ಬೆಳ್ಳಾರೆಯಿಂದ ಬಿಸ್ಲೆ ಘಾಟಿಗೆ ಹೋಗಿ ಮಡಿಕೇರಿ ಕಡೆ ಹೋಗ್ಲಿಕ್ಕೆ ಸನ್ನದ್ಧಾಗಿ ನಿಂತಿತ್ತು. ನಂತರ ಇವರು ಮಂಗಳೂರಿನ ಗೆದ್ದ ಮೇಲೆ ಪುನಃ ಸುಳ್ಯಕ್ಕೆ ಹೋಗ್ತಾರೆ, ಪುನಃ ಬಿಸ್ಲೆ ಘಾಟಿಯ ಮುಖಾಂತರ ಮಡಿಕೇರಿ ಕಡೆ ಹೋಗ್ತಾರೆ. ಅಷ್ಟು ಹೊತ್ತಿಗೆ ಮಡಿಕೇರಿಯನ್ನು ಅಟ್ಯಾಕ್ ಮಾಡಬೇಕು ಅಂತ ಮೊದಲೇ ಸಿದ್ಧತೆ ಇದ್ದದ್ದು. ಹಾಗೆ ಮಡಿಕೇರಿ ತಾಲೂಕಿನ ಹಲವು ಸುಬೇದಾರಗಳು, ಸೈನಿಕರುಗಳು ಎಲ್ಲ ಇದರಲ್ಲಿ ಆ ಹಂತದಲ್ಲಿ ಸೇರಿಸಿದ್ರೆ ಸಾಕು, ಮಂಗಳೂರಿಗೆ ನೀವು ಬರುವ ಅಗತ್ಯ ಇಲ್ಲ ಅಂತ ಹೇಳೋದು ಪೂರ್ವ ತಯಾರಿಯಾಗಿತ್ತು. ಹಾಗೆ ಮಡಿಕೇರಿಗೆ ಅಟ್ಯಾಕ್ ಮಾಡಲಿಕ್ಕೆ ಹೋಗುವಾಗ ದುರದೃಷ್ಟವಶಾತ್ ಅಷ್ಟೊತ್ತಿಗೆ ವಿಷಯ ಲೀಕ್ ಆಗಿ ಪಾಂಡವಪುರ ಕಡೆಯಿಂದ ಒಂದು ಸೈನ್ಯ, ಬ್ರಿಟಿಷರ ಒಂದು ಸಶಸ್ತ್ರ ಸೈನ್ಯ ಮಡಿಕೇರಿಗೆ ಬರ್ತದೆ. ಹಾಗಾಗಿ ಚಿಕ್ಕವೀರಾಜನ 2 ದಿವಾನರು ಇದಕ್ಕೆ ಬೆಂಬಲ ಕೊಟ್ಟವರು, 3 ಜನ ದಿವಾನರು ಮೂಲದಲ್ಲಿ ಬೆಂಬಲ ಕೊಟ್ಟವರು ಕೊನೆಯ ಹಂತದಲ್ಲಿ ತಮ್ಮ ವಾಪಸ್ ತಗೊಳ್ತಾರೆ, ತಮ್ಮ ಬೆಂಬಲವನ್ನು ಹಿಂದೆ ತಗೊಳ್ತಾರೆ. ಹಾಗೆ ಆಗಿದೆ. ಆದರೂ ಮಡಿಕೇರಿ ಕೋಟೆಯ ಹತ್ರ ತುಂಬಾ ಹೋರಾಟ ನಡೆದಿದೆ. ಅದು ಅಲ್ಲಿ ಆದರೆ ಅದನ್ನು ಮಡಿಕೇರಿ ಕೋಟೆಯನ್ನು ಗೆದ್ದುಕೊಳ್ಳಿಕ್ಕೆ ಮಾತ್ರ ಆಗಲಿಲ್ಲ. ಈಗ ಮಂಗಳೂರನ್ನು ಯಾವ ರೀತಿಯಾಗಿ ಗೆದ್ದುಕೊಳ್ತಾರೆ ಮಂಗಳೂರನ್ನು ಗೆಲ್ಲುವ ಹೊತ್ತಿಗೆ ಸುಮಾರು 10,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಅಂದ್ರೆ ಸೈನಿಕರು, ಹೋರಾಟಗಾರರು. ಸುಳ್ಯದಲ್ಲಿ ಹೊರಡುವಾಗ 1,200ರಿಂದ 2,000 ಅಂತ ಈಗಿರುವ ದಾಖಲೆಯಲ್ಲಿ. ಆಮೇಲೆ ಬೆಳ್ಳಾರಿಗೆ ಬರುವಾಗ 3,000, ಅಥವಾ ಅಲ್ಲಿಂದ ಪುತ್ತೂರಿಗೆ ಬರೋತ್ತಿಗೆ ಒಂದು 4-5 ಸಾವಿರ, ಬಂಟ್ವಾಳಕ್ಕೆ ಬರೋತ್ತಿಗೆ ಇನ್ನೊಂದಷ್ಟು ಸೇರ್ತದೆ. ಇಲ್ಲಿ ಫೈನಲ್ ಇದಕ್ಕಾಗುವಾಗ ಅಷ್ಟು 10,000-12,000 ಜನ ಇದ್ರು ಅಂತೇಳಿ ವರದಿಗಳು ಹೇಳೋದು. ಸೊ ಮಂಗಳೂರಲ್ಲಿ ಫಸ್ಟ್ ಬಂದು ಹೋಗೋದು ಬಾವುಟಗುಡ್ಡೆಗೆ ಅಲ್ಲಿಗೆ ಅಟ್ಯಾಕ್ ಮಾಡ್ತಾರೆ. ಆ ಧ್ವಜ ಉಂಟಲ್ಲ, ಈಗ ಲೈಟ್ ನಮ್ಮ ಟಾಗೂರು ಬರ್ಕಿದೆಯಲ್ಲ, ಅದೊಂದು ನಿಶಾನಿ ಉಂಟಲ್ಲಿ, ಅಲ್ಲಿ ಅಟ್ಯಾಕ್ ಮಾಡಿ ಅದನ್ನು ಕಿತ್ತು ಬಿಸಾಡ್ತಾರೆ. ಬ್ರಿಟಿಷ್ ಧ್ವಜವನ್ನು ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜನ ಇಳಿಸ್ತಾರೆ, ಕೊಡಗಿನ ಧ್ವಜವನ್ನು ಹಾರಿಸ್ತಾರೆ. ಯಾಕಂದ್ರೆ ಕೊಡಗು ನಮ್ಮ ಪ್ರತಿಷ್ಠೆಯ ಪ್ರಶ್ನೆ ಅಂತ ಹೇಳುವುದು ಅಲ್ಲಿ ಕಾಣ್ತದೆ. ಅದು ಅಸಂಖ್ಯ. ಅದು ಗುಡ್ಡೆಮನೆ ತಮ್ಮಯ್ಯ ಅಂತ ಹೇಳಿ. ಈಗ ಮಡಿಕೇರಿಗೆ ನೀವು ಹೋದಾಗ ಅಲ್ಲಿ ಗುಡ್ಡೆಮನೆ ಅಪ್ಪಯ್ಯ ಗೌಡರ ಸ್ಟ್ಯಾಚು ನಿಲ್ಲಿಸಿದ್ದಾರೆ, ಅವರ ಅಣ್ಣ. ಅವರು ಇದನ್ನು ಹತ್ತಿ ಇಳಿಸಿರೋದು ಮತ್ತೆ ಇದನ್ನು ಏರಿಸಿರೋದು. ಸೊ ಇದು ಒಂದನೇ ಘಟನೆ ಆಗುತ್ತೆ. ಇಮಿಡಿಯೇಟ್ ಆಗಿ ಒಂದು ಅಧಿವೇಶನ ಆಗ್ತದೆ. ಈಗ ನಮ್ಮ ಲೇಟೆಸ್ಟ್ ಕಾನ್ಸೆಪ್ಟ್ ಹೇಳೋದಿದ್ರೆ ರಾಜನ ಒಡ್ಡೋಲಗ ಆಗ್ತದೆ. ಈಗ ಈ ಬಾವುಟಗುಡ್ಡೆಯಲ್ಲಿ ಬಾವುಟ ಏರಿಸಿದವನು ನೀವು ಹೆಸರು ಹೇಳಿದ್ರಿ, ತಮ್ಮಯ್ಯಗೌಡ. ಹೌದು. ಈ ದಾಖಲೆಗಳು ಎಲ್ಲಿ ಸಿಗ್ತದೆ? ಇದರಲ್ಲಿ ಉಂಟು. ಅದಕ್ಕೆ ನಿಮ್ ಫುಟ್ ನೋಟ್ ನೋಡಿದ್ರೆ ಗೊತ್ತಾಗುತ್ತೆ. ವಿದ್ಯಾಧರ ಪುಸ್ತಕದಲ್ಲಿ ಫುಟ್ ನೋಟ್ ನೋಡಿ, ಬ್ರಿಟಿಷ್ ದಾಖಲೆಗಳ ತನಿಖೆಯಲ್ಲಿ ತಮಿಳುನಾಡು ಆರ್ಕೈವ್ಸ್ ಇದ್ರ ಬಗ್ಗೆ ಎಲ್ಲ ಹಾಗಾದ್ರೆ ದಾಖಲೆಯಲ್ಲಿ, ಚಾರಿತ್ರಿಕ ದಾಖಲೆಯಲ್ಲಿ ಅದು ದಾಖಲಾಗಿದೆ. ಇಂತಹ ವ್ಯಕ್ತಿ ತಮ್ಮಯ್ಯ ಅವರೇ ಬಾವುಟಗುಡ್ಡೆಯಲ್ಲಿ ಕೊಡಗಿನ ಧ್ವಜವನ್ನು ಏರಿಸಿದವರು ಅಂತ. ರಿಕ್ಟರ್ ಕಾಟನ್ ಅದನ್ನ ನೇರವಾಗಿ ಬರೀತಾನೆ ಮತ್ತು ಆತಂಗೆ ಗಡಿಪಾರು ಶಿಕ್ಷೆಯಾಗಿ ಸಿಂಗಾಪುರಿಗೆ ಕಳಿಸ್ತಾರೆ. ಸಿಂಗಾಪುರಕ್ಕೆ ಕಳಿಸ್ತಾರೆ. ಎಸ್ ಸರ್. ಈಗ ಇನ್ನೊಂದು ಮಾತು ಉಂಟು ಅಲ್ಲಿ, ಇದು ಗೌಡ್ರ ದಂಗೆ ಅಂತ ಒಂದು ಕೆಲವು ವರದಿಯಲ್ಲಿ ಬರ್ತದೆ. ಯಾಕಂದ್ರೆ ಇದು ಶುರು ಮಾಡಿದವರು ಗೌಡ್ರು ಅಂತ ಹೇಳುವ ಒಂದು ಆರೋಪ ಹಾಗೆ ಉಂಟು. ಈಗ ಬಾವುಟಗುಡ್ಡೆಯಲ್ಲಿ ಧ್ವಜ ಏರಿ, ಏನು ಬ್ರಿಟಿಷ್ ಧ್ವಜ ಇಳಿತದೆ, ಈಸ್ಟ್ ಇಂಡಿಯಾ ಧ್ವಜ ಇಳಿತದೆ, ಕೊಡಗಿನ ಧ್ವಜ ಇರುತ್ತೆ. ಆಮೇಲೆ ಏನಾಗುತ್ತೆ? ಆಮೇಲೆ ನೋಡಿ, ಕಲ್ಯಾಣ ಸ್ವಾಮಿ ರಾಜನಾಗಿ ಅಲ್ಲಿ ರಾಜನ ಸ್ಥಾನದಲ್ಲಿ ನಿಲ್ತು, ಪಕ್ಕದಲ್ಲಿ ಬಂಗರಸ ಅವರನ್ನು ಕೂರಿಸಿ, ಆಮೇಲೆ ಕುಕನೂರು ಚೆನ್ನಯ್ಯ, ಇನ್ನೊಬ್ರು ರಾವ್ ಇದು ಏನು ಈ ನಿರೂಪಗಳನ್ನು ಬರೆಸ್ತಾರೆ. ರಾಜನ ಆದೇಶ, ರಾಜಾಜ್ಞೆ. ಆಗ ಎಲ್ಲ ರಿಯಾಯಿತಿಗಳನ್ನು ಕೊಡ್ತಾರೆ ಅವರು. ನಿಮ್ಗೆ ಇನ್ನು ಮುಂದೆ ಸರ್ಕಾರಕ್ಕೆ ನೀವು ಕೊಡುವಂತ ಇದನ್ನು ಕೊಡ್ಲಿಕ್ಕಿಲ್ಲ, ಯಾವುದು ಕಂದಾಯ, ಕರ ಇತ್ಯಾದಿ ಎಲ್ಲ, ರೈತರಿಗೆ ರಿಯಾಯಿತಿ, ಸವಲತ್ತುಗಳನ್ನು. ಅದು ಇವತ್ತೇನು ನಡೀತದೆ ಆಧುನಿಕ ಭಾರತದಲ್ಲಿ, ನಿಮ್ಗೆ ಸಾಲ ಮನ್ನಾ ಮಾಡುದು, ರಾಜ ದರ್ಬಾರಲ್ಲಿ ಅವರದ್ದು ನಿಜವಾದಂತಹ ಸರ್ಕಾರ ನನ್ನದೇ, ನಾವು ನಡೆಸ್ತಾ ಇದ್ದೇವೆ ಅಂತ ಹೇಳುವುದನ್ನು ಈ ಸೈನ್ಯ ಅಲ್ಲಿ ಪ್ರೂವ್ ಮಾಡುತ್ತೆ. ನಾವೇ ಇನ್ನು ಇಲ್ಲಿಗೆ ನಾವೇ ರಾಜರು, ಇದು ನಮ್ಮದೇ ಆಡಳಿತ. ಅದೇ ಹೇಳುದು ನಾವು ಸ್ವಾತಂತ್ರ್ಯದ ಪರಿಕಲ್ಪನೆಯಲ್ಲಿ ಬರುವ ಹಾಗೆ ಇದು ನಮ್ಮ ಸರ್ಕಾರ ಈಗ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಬ್ರಿಟಿಷರು ಇಲ್ಲ, ಅವರು ಪಲಾಯನ ಮಾಡಿ ಓಡಿದ್ದಾರೆ, ಯುದ್ಧ ಮಾಡದೆ ಓಡಿದ್ದಾರೆ ಅವರು, ಹೆದ್ರಿ. ಅಲ್ಲಿ ಬಹಳ ಕುತೂಹಲಕಾರಿ ಅಂಶ ಏನಿದೆ ಅಂತ ಹೇಳಿದ್ರೆ, ಮಾರ್ಚ್ 30ಕ್ಕೆ ಹೋರಾಟ ಶುರು ಆಗೋದು. ಮಾರ್ಚ್ 30ಕ್ಕೆ ಹೋಗಿ ಮೊದಲು ಬೆಳ್ಳಾರಿಗೆ ಹೋಗ್ತಾರೆ. ಅಲ್ಲಿಂದ ಸೈನ್ಯ 4 ವಿಭಾಗ ಆಗಿ ಹೊರಟು, ಮೊದಲನೇ ಸೈನ್ಯ ಈ ಕಡೆ ಬಂದರೂ ಸಹ ಇನ್ನೊಂದು ಕಾಸರಗೋಡಿಗೆ ಹೋಗುತ್ತೆ ಅಂತ ಹೇಳಿದ್ರಿಂದ
ಆ ಹೋಗೋ ಸೈನ್ಯ ಹೊರಟಾಗ 70 ಜನ, ಕಾಸರಗೋಡು ತಲುಪಿದಾಗ 800 ಜನ ಇದ್ರು. ಹಾಗೆ ಜನ ಅಲ್ಲಿ ಎಲ್ಲ ಸೇರಿದ್ದು ಸಾಬೀತಾಗ್ತದೆ. ಅದೇ ನಿಮಗೆ ಯಡೂರು, ಕುಂಬಳೆ, ಕಾಸರಗೋಡು, ಮಂಜೇಶ್ವರ ಎಲ್ಲ ಸೇರಿದ್ದಾರೆ. ಅಲ್ಲಿ ಮುಖ್ಯ ಕೆಲಸ ಅವ್ರು ಏನು ಮಾಡಿದ್ದು ಅಂತ ಹೇಳಿದ್ರೆ ಸರ್ಕಾರಿ ಕಟ್ಟಡಗಳನ್ನು ವಶಪಡಿಸ್ಕೊಂಡಿದ್ದು. ಅಲ್ಲಿಯೂ ಅಷ್ಟೇ, ಕುಂಬಳೆಯಲ್ಲಿ ಅಷ್ಟೇ. ಆಗ ಏಪ್ರಿಲ್ 1 ಆಯಿತು. ತಿಂಗಳ ಆದಿಯಲ್ಲಿ ಸಂಬಳ ಬಟವಾಡೆ ಆಗಬೇಕು. ಖಜಾನೆಯನ್ನು ವಶಪಡಿಸ್ಕೊಂಡು ಅಲ್ಲಿಯ ನೌಕರರನ್ನ ಈ ಸರ್ಕಾರಕ್ಕೆ ಇವರಿಗೂ ವಿಧೇಯರಾಗಿರಬೇಕು ಅಂತ ಅವ್ರನ್ನ ಮನಪರಿವರ್ತನೆ ಮಾಡಿ ಅವ್ರಿಗೆ ಸಂಬಳನ ಕೊಟ್ಟಿದ್ದಾರೆ. 1ನೇ ತಾರೀಕು ಹಾಗಾಗಿ ಅವನು ಲೆವಿನ್ ಅಂತ ಆಗ ಕಲೆಕ್ಟರ್ ಇರ್ತಾನೆ ಮಂಗಳೂರಲ್ಲಿ. ಅವನೇನೇ ಬರೀತಾನೆ, ಅವನು ಪುತ್ತೂರವರೆಗೆ ಬಂದಿರ್ತಾನೆ ಇದೆಲ್ಲ ನೋಡಲಿಕ್ಕೆ. ಆಮೇಲೆ ಹೆದರ್ಕೊಂಡು ವಾಪಸ್ ಹೋಗ್ತಾನೆ. ಅವನೇನು ಹೇಳ್ತಾನೆ ಅಂತೇಳಿ, ಇದೊಂದು ಸ್ಥಾಪಿತ ಸರ್ಕಾರ ಅಂತ ಈ ಹೋರಾಟಗಾರರು ತಿಳ್ಕೊಂಡಿದ್ದಾರೆ ಅಂತ. ಅವರು ಮನಸ್ಥಿತಿನೇ ಆಗಿತ್ತು, ನಮ್ಮದೇ ಸರ್ಕಾರ ಅಂತ. ಬರೀ ಇದು ಒಂದು ನಾವು ದಂಗೆ ಹೇಳ್ತೇವೆ ಅಂತಲ್ಲ, ಸರ್ಕಾರವನ್ನು ಸ್ಥಾಪನೆ ಮಾಡಿ, ರಾಜ್ಯ ಮನತಾನದ ಸರ್ಕಾರ ಕೂಡ ಅಲ್ಲ. ಸುಳ್ಯದಲ್ಲಿ ಅವನಿಗೆ ಪಟ್ಟ ಕಟ್ತಾರೆ. ಅವನಿಗೆ ಇವನು ಪುಟ್ಟಬಸಪ್ಪ ಅಂತವನು, ಅವನು ಕಲ್ಯಾಣ ಸ್ವಾಮಿ ಅಂತ ಅವನು ಸನ್ಯಾಸ ಮಾಡಿರ್ತಾರಲ್ಲ, ಅವನಿಗೆ ಸುಳ್ಯದಲ್ಲಿ ಪಟ್ಟ ಕಟ್ಟಿ ರಾಜಲಾಂಛನ ಕೊಟ್ಟು ರಾಜಾಶ್ವ ಕೊಟ್ಟು ಅವನಿಗೆ ಅಲ್ಲಿ ಮಿತ್ತೂರ್ ನಾಯರ್ ಅಂತ ದೈವ ಉಂಟು, ಅದರ ಕೊಡೆಯನ್ನು ಅವನಿಗೆ ಹಿಡಿದು ರಾಜಛತ್ರ ಆ ಥರದ ಮರ್ಯಾದೆಯನ್ನು ಕೊಟ್ಟಿರ್ತಾರೆ. ಓಕೆ ಓಕೆ, ಎಸ್ ಸರ್. ಈಗ ಮತ್ತೆ 1 ವಾರ ಆಗುವಾಗ ಪರಿಸ್ಥಿತಿ ಬದಲಾಗತ್ತೆ. ಯಾಕೆ? ಅದು ಬೇರೆ ಬೇರೆ ಕಾರಣಗಳಿವೆ. ಒಂದಂದ್ರೆ ಈಗ ನಮ್ಮ ಅಧಿಕಾರ ನಮ್ಮ ಕೈಗೆ ಬಂತು ಆಯ್ತಲ್ಲ, ನಮ್ಮದು ಸರ್ಕಾರ ನಡೀಲಿಕ್ಕೆ ಶುರು ಆಯ್ತಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿರುವಂತ ಒಂದು ಗುಣ ಅಂತ ಒಂದು ಗಮ್ಮತ್ತು ಮಾಡುವ ಅಂತ ಹೇಳಿ ಒಂದು ಪಾರ್ಟಿ ಮಾಡುವ. ಒಂದು ಸುಳ್ಯದಲ್ಲಿ ಅಂತ ಒಂದು ಪಾರ್ಟಿ ಕೂಡ ಮಾಡಿದ್ದಾರೆ. ಇವರ ಕುಡಕಲ್ ಪುಟ್ಟಗೌಡ ನೇತೃತ್ವದಲ್ಲಿ ಒಂದು ಪಾರ್ಟಿಯೂ ಆಗಿದೆ. ಇವರು ಇಲ್ಲಿಂದ ಹೋಗಿ ಸುಳ್ಯದಲ್ಲಿ ನಮ್ದು ವಿಜಯೋತ್ಸವ ಆಯ್ತು. ಇನ್ನು ಅವರವರ ಇದ್ಕೋದ್ರು. ಮತ್ತೆ ಕೆಲವು ಜನ ಹೇಳೋದಕ್ಕೆ ಕೊಡಗನ್ನು ಸ್ವಾಧೀನ ಮಾಡಲಿಕ್ಕೆ ಹೋಗ್ಬೇಕು ಅಂತ ಇನ್ನೊಂದಷ್ಟು ಜನ ಹಾಗೆ ಹೋಗಿದ್ದಾರೆ. ಸೊ ಈ ತರವಾಗಿ ಇಲ್ಲಿ ಇದ್ದಂತ ಅಷ್ಟೂ ಜನಸಂಖ್ಯೆ ಅವರವರ ಕಾರ್ಯಗಳಿಗೆ ಹೋಗಿದ್ದಾರೆ. ಇಲ್ಲಿ ಬ್ರಿಟಿಷರು ಪುನಃ ಬಂದು ಅಟ್ಯಾಕ್ ಮಾಡುವಾಗ ಆ ಕಲ್ಪನೆ ಇರಲಿಲ್ಲ ಇವರಿಗೆ, ಮತ್ತೆ ಹೇಳೋ ಕಲ್ಪನೆ ಇರಲಿಲ್ಲ ಇವರಿಗೆ. ಸೊ ಸೈನ್ಯ ಸಣ್ಣದಾಯ್ತು. ಬ್ರಿಟಿಷರು ಸೈನ್ಯದ ಜೊತೆಗೆ ಬರ್ತಾರೆ ಬೇರೆ ಕಡೆಯಿಂದ. ಐ ಥಿಂಕ್ ಮಲಬಾರಿಂದ ಸೈನ್ಯ ಇಟ್ಕೊಂಡು ಬರ್ತಾರೆ, ಹೊನ್ನಾವರದಿಂದ ಬರ್ತಾರೆ, ಬಾಂಬೆಯಿಂದ ಬರ್ತಾರೆ, ಹೊನ್ನಾವರದಿಂದ ಇದರಲ್ಲಿ ಜಲಮಾರ್ಗದಲ್ಲಿ ಬರ್ತಾರೆ, ಕೆಲವು ಕಡೆ ಜಲಮಾರ್ಗದಲ್ಲಿ ಬರ್ತಾರೆ. ಸೊ ಆನಂತರ ತಿರ್ಗಿ ಅವ್ರು ಕ್ಯಾಪ್ಚರ್ ಮಾಡಿಕೊಳ್ತಾರೆ. 13 ದಿವಸದ ಕಾರ್ಬಾರ್ ನಮ್ದು, 13 ದಿವಸದ ಜನತಾ ಕಾರ್ಬಾರ್. ಎಸ್. ಮಂಗಳೂರಿನ ನಾನೀಗ ಮುಗಿಸ್ಬೇಕಾಗಿದೆ. ಕೊನೆಯದಾಗಿ ಬಿಕ್ಕರ್ನಕಟ್ಟೆಯಲ್ಲಿ 2-3 ಮಂದಿಯನ್ನು ಗಲ್ಲಿಗೆ ಬಹಿರಂಗವಾಗಿ ಏರಿಸ್ತಾರೆ ಅಂತ. ಯಾಕೆ? ಅದು ಏನದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸದಿದ್ದರೆ. ಹೌದು, ಅದು ಒಂದನೇದಾಗಿ ಭಯ ಹುಟ್ಟಿಸಬೇಕು ಜನರಲ್ಲಿ. ಅಲ್ಟಿಮೇಟ್ ಆಗಿ ಬ್ರಿಟಿಷ್ ಗವರ್ಮೆಂಟ್ ಏನು ಬೇಕು ಅಂತ ಹೇಳಿದ್ರೆ ಜನ ನಾವು ಹೇಳಿದಾಗ ಕೇಳಬೇಕು. ಆಗಾಗ ದಂಗೆ ಆಗಬಾರ್ದು, ನಮ್ಮ ವಿರುದ್ಧ ಯಾರು ಧ್ವನಿ ಎತ್ತಬಾರ್ದು. ಸೊ ಹೀಗಾಗಿ ಓಪನ್ ಆಗಿ ನಿಮ್ಮನ್ನು ಈಗ 11 ಗಂಟೆ 12 ಗಂಟೆಗೆ ತಗೊಂಡೋಗಿ ಮಾರ್ಗದಲ್ಲಿ ನೇತಾಕೋದು ಅಂತ ಹೇಳಿದ್ರೆ ನೋಡಿದ ಜನಗಳಿಗೂ ಆ ಭೀಕರತೆಯನ್ನು ನೋಡಿಯೇ ಮತ್ತೆ ಯಾರು ಬರುವುದಿಲ್ಲ. ಒಂದು. ಸೊ ಇದು ಶಾಶ್ವತವಾಗಿ ಅಧಿಕಾರವನ್ನು ಉಳಿಸಿಕೊಳ್ಳುವಂತ ಜನರ ಈ ಪ್ರತಿರೋಧವನ್ನು ತಡೆಯುವಂತ ಪ್ರಯತ್ನ. ಇನ್ನೊಂದು ಒಂದು ವಿಷಯ ಹೇಳಲಿಕ್ಕಿತ್ತು ಸರ್. ಈಗ ಈ ಸ್ವಾತಂತ್ರ್ಯದ 75ನೇ ವರ್ಷಕ್ಕೆ ಬಹಳ ಒಂದು ಚಾಲನೆ ಸಿಗ್ತಾ ಉಂಟು ಈ ಚರಿತ್ರೆ. ನೀವು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ, ಇದು ಯಾಕೆ ಸುಳ್ಳಿದ್ದು, ಯಾಕೆ ಈ ಚರಿತ್ರೆ ಭಾಗ ಆಗ್ಲಿಲ್ಲ ಅಂತೇಳಿ. ನೋಡಿ, ಆ ತರ ದಮನ ಮಾಡಿದ್ರಲ್ಲ, ಅದರ ನಂತರ ನಿರಂತರವಾಗಿ ಪೊಲೀಸ್ ರೈಡು, ಮಿಲಿಟರಿ ರೈಡು, ನಮ್ಮ ಊರಲ್ಲಿ ಯಾರೆಲ್ಲ ಮನೆಯಲ್ಲಿ ಕತ್ತಿ ಉಂಟು, ಒಡಿ ಕತ್ತಿ ಉಂಟು, ಅವ್ರನ್ನೆಲ್ಲ ಹಿಂಸಿಸುವುದು. ಆಮೇಲೆ ಅಧಿಕಾರವನ್ನೆಲ್ಲ ಕಿತ್ಕೊಂಡ್ರು, ಪಠೇಲಿಕೆ, ಶಾನುಭೋಗ ಕೆಲಸ ಇತ್ಯಾದಿ ಎಲ್ಲ ಸರ್ಕಾರದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲ ಗುಡ್ಡೆ ಹತ್ತಿ ಓಡುದೇ. ನಿರಂತರವಾಗಿ ಕಂಪ್ಲೀಟ್ ಕಂಟ್ರೋಲ್ ಬರುವವರೆಗೆ ಆ ಭಯೋತ್ಪಾದನೆ ಇತ್ತು ಸರ್ಕಾರದ ಕಡೆಯಿಂದ. ಒಂದು. ಇನ್ನು ಇದು ಯುದ್ಧದಲ್ಲಿ ಭಾಗವಹಿಸುವುದು ಅಂತ ಹೇಳಿದ್ರೆ ಅದೊಂದು ನೆಗೆಟಿವ್ ಫೀಲಿಂಗ್, ಇದು ಬೇಡದ ಕೆಲಸ, ರಾಜ್ಯದ್ರೋಹ, ದೇಶದ್ರೋಹ ಅಂತ ಹೇಳುವಂತ ಭಾವನೆ. ಸಹಜವಾಗಿ ಪ್ರಭುತ್ವದ ನಿಜವಾದ ಕೆಲಸ ಏನು ಅಂತ ಹೇಳಿದ್ರೆ ಜನರನ್ನು ಮೇಲೆ ದಮನ ಮಾಡುವಂತ. ಓಕೆ, ಈಗ ಎಲ್ಲಿ ಈ ನಮ್ಮ ದಂಡು ಮದುವೆ ಗದ್ದೆ ಅಂತ ಹೇಳುವಲ್ಲಿ ಒಂದು ದಂಡು ಶುರು ಆಯ್ತು. ಅಲ್ಲಿ ನಮ್ಮದೊಂದು ಸ್ಮಾರಕ, ಯುದ್ಧ ಸ್ಮಾರಕ ಆಗ್ತಾ ಉಂಟು ಸುಳ್ಯದಲ್ಲಿ. ಅದು ಅಲ್ಲಿ ಒಂದು ಖಾಸಗಿ ಒಂದು ಇದು ಜ್ಞಾನಧಾಮ ಟ್ರಸ್ಟ್ ಅಂತ ಮಾಡಿಕೊಂಡು ದಾಮೋದರ ಗೌಡ ಮದುವೆ ಗದ್ದೆ ಅಂತ ಆ ಜಾಗದಲ್ಲಿ ಇವತ್ತಿರುವವರು ಈ ಶಾಲೆಯ ಸರ್ಕಾರಿ ಶಾಲೆಯ ಗೋಡೆಯ ಉದ್ದಕ್ಕೂ ಹೊಸದಾಗಿ ಒಂದು ಗೋಡೆಯನ್ನು ನಿಲ್ಲಿಸಿ ಅದರಲ್ಲಿ
ಒಂದು 14 ಚಿತ್ರಗಳು, ಚಿತ್ರ ಮೂಲಕ ಆ ಊರಿನ ಮಕ್ಕಳಿಗೆ, ಊರಿನವರಿಗೆ, ಜನರಿಗೆ ಒಂದು ಚರಿತ್ರೆಯ ಪಾಠವನ್ನು ತೋರಿಸಿಕೊಡುದು. ಅದೀಗ ನಾನೇ ಡ್ರಾಯಿಂಗ್ಸ್ ಮಾಡಿದೆ ಇವರ ಪುಸ್ತಕದ ಆಧಾರದಲ್ಲಿ. ಇದರಲ್ಲಿ ಏನಿದೆ ಅದರ ನೆಲೆಯಲ್ಲಿ ಒಂದಷ್ಟು ಚಿತ್ರಗಳನ್ನು ಮಾಡಿದೆ. ಅದನ್ನೊಬ್ಬ ಮಹೇಶ್ ಬಾಯರ್ ಅಂತ ಹೇಳೋರು ಅದನ್ನು ಉಬ್ಬು ಶಿಲ್ಪದ ರೀತಿಯಲ್ಲಿ ಮಾಡಿದ್ದಾರೆ. ಈಗ ಇಲ್ಲಿ ಒಂದು ಕಿರಣ್ ಬುಡ್ಲೆ ಗುತ್ತು ಅಂತ ಹೇಳುವವರ ನೇತೃತ್ವದಲ್ಲಿ ಇಲ್ಲಿ ಒಂದು ಕೆದಂಬಾಡಿ ರಾಮೇಗೌಡರ ಕಂಚಿನ ಒಂದು ಪುತ್ಥಳಿ ಇಲ್ಲಿ ಪ್ರತಿಮೆ ಆಗ್ಲಿಕ್ಕೆ ಉಂಟು. ಕಾರ್ಪೊರೇಷನ್ ಅವರು 10 ಲಕ್ಷ ಕಾರ್ಪೊರೇಷನ್ ಕೊಟ್ಟಿದೆ, ಕನ್ನಡ ಸಂಸ್ಥೆಗೆ 10 ಲಕ್ಷ ಕೊಟ್ಟಿದೆ. ಅದ್ಭುತವಾದಂತ ಒಂದು ಇದಾಗ್ತಾ ಉಂಟು. ಎಸ್, ನಾನು ಸಮಾಪನ ಮಾಡೋ ಸಂದರ್ಭದಲ್ಲಿ ಅಮರಸುಳ್ಯ ಹೋರಾಟ ಅದು ಕೇವಲ ಗೌಡ ಸಮುದಾಯದ ಏನು ಮುತುವರ್ಜಿಯಲ್ಲಿ ನಡೆದ ಹೋರಾಟ ಅಂತ ಬಿಂಬಿಸಲಿಕ್ಕೆ ನೀವು ಎಲ್ಲೋ ಪ್ರಯತ್ನ ಮಾಡ್ತೀರಾ? ಇಲ್ಲ, ಹಾಗೆ ಇಲ್ಲ. ಅದು ಎಲ್ಲಿ ಗೊತ್ತಾ, ಸುಳ್ಯದ ಮಟ್ಟಿಗೆ ಹೇಳುವಾಗ ನಮಗೆ ಆರೋಪಿ ಪಟ್ಟಿಗಳ ಸಾಲಲ್ಲಿ ಸಿಕ್ಕುದೇ, ಅದಲ್ಲಿ ಇರುವುದೇ ಗೌಡ್ರಿ. ಕೆಲವು ಗ್ರಾಮದಲ್ಲಿ ಬೇರೆ ಯಾವ ಜಾತಿ ಇಲ್ಲ. ಸಹಜವಾಗಿ ಇವರು ಒಟ್ಟಾಗ್ತಾರೆ, ಫೈಟ್ ಮಾಡಿದ್ದಾರೆ. ಅವರ ಹೆಸರು ಈಗ ಅವರಿಗೆ 7 ವರ್ಷ 10 ವರ್ಷ ಮತ್ತೆ ಗಲ್ಲು ಶಿಕ್ಷೆ, ಅಪ್ಪಯ್ಯಗೌಡದಲ್ಲಿ ಗಲ್ಲು ಶಿಕ್ಷೆ ಅನುಭವಿಸಿದ್ದಾರೆ. ಹೀಗೆಲ್ಲ ಆದ ಕಾರಣ ಸುಳ್ಯದ ಮಟ್ಟಿಗೆ ಮಾತ್ರ. ಆದ್ರೆ ನೀವು ಸುಳ್ಯ ಬಿಟ್ಟು ಬೆಳ್ಳಾರಿಗೆ ಬನ್ನಿ, ಅಲ್ಲಿಂದ ಮೇಲೆ ಸಿಕ್ಕುದು ಬೇರೆಯವ್ರೆ. ಸೊ ಹಾಗಾಗಿ ಮಂಗಳೂರಿಗೆ ಬರುವಾಗ ಬಂಟರು, ಮುಸಲ್ಮಾನರು, ಪೂಜಾರಿಗಳು, ಬಿಲ್ಲವರು, ಮೊಗವೀರರು, ಜೈನರು ಪರ್ಟಿಕ್ಯುಲರ್ ಆಗಿ ಎಲ್ಲವರು ಎಲ್ಲಾ ರೀತಿಯ ಬೆಂಬಲ ಕೊಟ್ಟಿದೆ. ಗಲ್ಲು ಶಿಕ್ಷೆ ಒಳಗಾದ್ರೂ ಸಹ ನಂದರಾಜ, ಇದು ಬಂಗಾರಸರಿಗೆ ಒಂದು ಉಪ್ಪಿನಂಗಡಿ ಮಂಜ ಅಂತ ಅವ್ರ ಹೆಸರು ಎಲ್ಲೂ ಬರಲಿಲ್ಲ, ಅದಕ್ಕೆ ಹೇಳಬೇಕಾಯ್ತು. ಉಪ್ಪಿನಂಗಡಿ ಮಂಜ ಅಂತ. ಆಮೇಲೆ ಅದೇ ಕಲ್ಯಾಣಪ್ಪ, ಪುಟ್ಟಬಸಪ್ಪ, ಬೇರೆ ಬೇರೆ ಧರ್ಮದವರು, ಜಾತಿಯವರು. ವಂಡರ್ಫುಲ್. ಅನೇಕ ವಿಚಾರಗಳನ್ನು ಚಾರಿತ್ರಿಕ ನೆಲೆಯಲ್ಲಿ, ಹಿಸ್ಟಾರಿಕಲ್ ನೆಲೆಯಲ್ಲಿ, ವಿತ್ ಫ್ಯಾಕ್ಟ್ ಇವತ್ತಿನ ಮಾತುಕತೆಯಲ್ಲಿ ಹೇಮಕರವರು ಮತ್ತು ವಿದ್ಯಾಧರ್ಸರವರು ಪ್ರಸ್ತುತಪಡಿಸಿದ್ದಾರೆ. 1837ರ ಸಂಗ್ರಾಮ ಅದು ನಿಜವಾಗಿಯೂ ಬ್ರಿಟಿಷರನ್ನು ಈ ಪ್ರಾಂತ್ಯದಿಂದ ಅವರನ್ನು ಓಡಿಸಬೇಕು ಅನ್ನುವಂಥ ಉದ್ದೇಶ ಮತ್ತು ಸ್ಪಷ್ಟವಾದ ಉದ್ದೇಶದಿಂದಲೇ ನಡೆದಂಥ ಹೋರಾಟ ಅನ್ನುವಂಥ ವಿಚಾರ ಇವತ್ತು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಮತ್ತು ಈ ಎಲ್ಲ ವಿಚಾರವನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ನಾನು ವಿದ್ಯಾಧರ ಕೊಡೆಕಲ್ ಸರ್ ಅವರ ಈ ಕೃತಿ ಏನು ಅಮರಸುಳ್ಯ 1837 ಎಲ್ಲ ಚಾರಿತ್ರಿಕ ಫ್ಯಾಕ್ಟ್ಗಳು ಈ ಕೃತಿಯಲ್ಲಿ ಇದೆ. ನೀವು ನೋಡ್ಬೋದು, ಓದ್ಬೋದು, ನಿಮ್ಮ ರೆಫರೆನ್ಸ್ಗೆ ಕೂಡ. ಎಸ್ ಸರ್, ನಾನು ಮಾತುಕತೆಯಲ್ಲಿ ಭಾಗ್ಯದಕ್ಕೆ ಸಮಾಪನ ಮಾಡ್ತಾ ಇದ್ದೇನೆ. ಒಂದು ಸರ್ ಹೇಳಿದ ಹಾಗೆ ಸ್ವಾತಂತ್ರ್ಯದ 75ರ ಸಂಭ್ರಮದಲ್ಲಿ, ಅಮೃತೋತ್ಸವ ಸಂದರ್ಭದಲ್ಲಿ ಆಯಾಯ ಪ್ರಾಂತ್ಯದಲ್ಲಿ, ಆಯಾ ಪ್ರದೇಶದಲ್ಲಿ ನಡೆದಂಥ ಚಾರಿತ್ರಿಕ ಹೋರಾಟಗಳ ಬಗ್ಗೆ ಅಧ್ಯಯನ, ನೆನಪು ಮಾಡುವಂಥದ್ದು, ವಿಚಾರ ವಿನಿಮಯ ಮಾಡುವಂಥದ್ದು ಒಂದು ಒಳ್ಳೆಯ ಅವಕಾಶ ಕೂಡ. ಎಸ್, ನಾನು ಭಾಗಿಯಾದಕ್ಕಾಗಿ ವಿದ್ಯಾಧರ ಕೊಡೆಕಲ್ ಸರ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಹೇಮಕರ್ ಸರ್, ಹೇಮಕರ್ ಸರ್, ಪ್ರೀತಿಯ ಧನ್ಯವಾದಗಳು. ನಿಮ್ಮ V4 ನಮಗೆ ಇವತ್ತು ಫಸ್ಟ್ ಟೈಮ್ ನಮಗೊಂದು ಇಂಥೊಂದು ಅವಕಾಶವನ್ನು, ಒಂದು ಇತಿಹಾಸ, ಒಂದು ಶೈಕ್ಷಣಿಕ, ಒಂದು ಡಾಕ್ಯುಮೆಂಟ್ರಿ ವಿಷಯವನ್ನು ಹೇಳಲಿಕ್ಕೆ ಒಂದು ಅವಕಾಶ ಮಾಡಿದ್ರಿ. ನಿಮಗೆ ತುಂಬ ಕೃತಜ್ಞತೆ ಇದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ನಮ್ಮ ಧರ್ಮ. ಎಸ್ ವೀಕ್ಷಕರೇ, ನಾವು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇದುವರೆಗೆ ನಾವು ಚರ್ಚೆ ಮಾಡಿಕೊಂಡು, ಮಾತಾಡಿಕೊಂಡು, ಬರೆದು ಪ್ರಕಟ ಮಾಡಿದ್ದ ಎಲ್ಲ ವಿಚಾರಗಳಿಗಿಂತ ಸ್ವಲ್ಪ ಭಿನ್ನ ನೆಲೆಯ ವಿತ್ ಫ್ಯಾಕ್ಟ್ ಈ ತನಕ ನಾವು ಅದನ್ನು ರೈತ ಬಂಡಾಯ ಅಥವಾ ಕೆನರಾ ಕೊಡಗು ಬಂಡಾಯ ಅಂತ ಮಾತ್ರ ಚರ್ಚೆ ಮಾಡ್ತಾ ಇದ್ದೆವು. ಇಲ್ಲ, ಭಾರಿ ಸ್ಪಷ್ಟವಾಗಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಹೋರಾಟ ಅನ್ನೋದನ್ನು ವಿತ್ ಆಲ್ ಫ್ಯಾಕ್ಟ್ಸ್ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಇಬ್ಬರು ಹಿರಿಯರು ಕೂಡ ಪ್ರಸ್ತುತಪಡಿಸಿದ್ದಾರೆ. ಎಸ್, ಥ್ಯಾಂಕ್ ಯು. ತುಳುನಾಡ ಚರಿತ್ರೆ.